ಭುವನಾದ್ಯಂತ ಭುವನಾದ್ಯಂತ ಸತ್ಯ ಸ್ವರೂಪ ದೇವ ಭಕ್ತರ ಭಾಗ್ಯ ದಯವಂತ ನಮ್ಮಯ ಯೋಜನೆ ನಿಮ್ಮ ಬಳಿ ಸೇರಲಿ ನಮ್ಮಯ ಕೂಗು ನಿಮ್ಮ ಕಿವಿಗೆ ಬಿರಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ನಮ್ಮ ಕಾರ್ಯಗಳೆಲ್ಲ ಸಫಲವಾಗಲಿ ಆ ಆ ಆ ಆ ಸತ್ಯ ಸ್ವರೂಪ ದೇವ ಭಕ್ತರ ಭಾಗ್ಯ ದಯವಂತ ಸತ್ಯ ಸ್ವರೂಪ ದೇವ ಭಕ್ತರ ಭಾಗ್ಯ ದಯವಂತ. 2022-23ನೇ ಸಾಲಿನಲ್ಲಿ ವಿವೇಕ ಕೊಠಡಿಯನ್ನು 13.9 ಲಕ್ಷಕ್ಕೆ ನಿರ್ಮಾಣ ಮಾಡಲು ನಮ್ಮ ಶಾಲೆಗೆ ಮಂಜೂರು ಆಗಿರುತ್ತದೆ. ಸುಸಜ್ಜಿತ ಕೊಠಡಿಯು ನಿರ್ಮಾಣವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ತಲೆ ಎತ್ತಿ ನಿಂತಿದೆ. ಇದನ್ನು ನಮ್ಮ ದಿವ್ಯ ಹಸ್ತದಿಂದ ಈ ಕೊಠಡಿಯನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾ ಸಭಾಧ್ಯಕ್ಷರಾದಂಥ ಮಾನ್ಯ UT ಖಾದರ್ ಅವರು, ನಮ್ಮವರೇ, ನಮ್ಮ ಏರಿಯಾದ ಶಾಸಕರು, ನಗಮೊಗದ ಓರ್ವ ಸರದಾರ. ಅವರಲ್ಲಿ ಏನೋ ಒಂದು ಸರಳತೆ, ಸರಳ ವ್ಯಕ್ತಿ, ಶಿಕ್ಷಣ ಮತ್ತು ಶಿಕ್ಷಕರ ಮೇಲೆ ಅವರಿಗೆ ಅಪಾರ ಗೌರವ ಮತ್ತು ಕಾಳಜಿ ಹೊಂದಿರುವ ಓರ್ವ ವ್ಯಕ್ತಿ ಎಂದು ಹೇಳಿದ್ರು ತಪ್ಪಾಗಲಾರದು. ಈ ಹಿಂದೆ ಶಾಸಕರ ನೆಲೆಯಲ್ಲಿ ನಮ್ಮದೇ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಕರನ್ನು ಗೌರವಿಸಿದ ಹೆಗ್ಗಳಿಕೆ ಕೂಡ ಅವರದು. ಅದೇ ರೀತಿ ನಮ್ಮ ರಾಜಗುಡ್ಡೆ ಶಾಲೆಗೆ ವಿವಿಧ ಅನುದಾನಗಳನ್ನು ಬಿಡುಗಡೆಗೊಳಿಸಿದ ಹೆಗ್ಗಳಿಕೆ ಕೂಡ ಅವರಿಗೆ. ಅವರನ್ನು ಈ ವಿದ್ಯಾಸಂಸ್ಥೆಯು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತದೆ. ಮಾನ್ಯ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದ ಮಾನ್ಯ UT ಖಾದರ್ ಅವರಿಗೆ ಶಾಲಾ ಪರವಾಗಿ ಪ್ರೀತಿಪೂರ್ವಕ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಹರೇಕಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಗುಲಾಬಿ ಮೇಡಮ್. ಅವರಿಗೂ ಕೂಡ ಆತ್ಮೀಯ ಗೌರವದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಹರೇಕಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಮಾನ್ಯ ಮಜೀದ್ ಸರ್, ಅದೇ ರೀತಿ ಸರ್ವ ಸದಸ್ಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮ ರಾಜಗುಡ್ಡೆ ಶಾಲೆಯ STMC ಅಧ್ಯಕ್ಷರು, ಸರ್ವ ಸದಸ್ಯರು, ಅದೇ ರೀತಿ ನಮ್ಮ ಶಾಲೆಯಲ್ಲಿ ದುಡಿದಂತ ಮಾಜಿ STMC ಅಧ್ಯಕ್ಷರುಗಳು, ಎಲ್ಲರಿಗೂ ಪ್ರೀತಿಪೂರ್ವಕ ಗೌರವಪೂರ್ವಕದ ಸ್ವಾಗತವನ್ನು ಬಯಸುತ್ತಾ ಆಗಮಿಸಿದ ಎಲ್ಲ ವಿದ್ಯಾಭಿಮಾನಿಗಳು, ಶಿಕ್ಷಣಾಭಿಮಾನಿಗಳು, ಪೋಷಕರು, ಮಕ್ಕಳು, ಊರ ಅಭಿಮಾನಿಗಳೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ, ಸುಸ್ವಾಗತ. ಅಧ್ಯಕ್ಷರಾದ ಗುಲಾಬೇಕನವರೇ, ಉಪಾಧ್ಯಕ್ಷ ಅಂತ ಮಜೀದ್ರವರೇ, ಮೂರು ಮಾತ್ರ ಪಂಚಾಯತ್ ಅಧ್ಯಕ್ಷರು. ನಮ್ಮ ಈ ಊರಿನ ಹಿರಿಯ ವ್ಯಕ್ತಿಗಳಾದ ಹುಸೇನ್ ಅಕ್ಕನವರೇ, ಈ ಶಾಲೆಯನ್ನು ಅವತ್ತಿಲ್ಲಿ ಪ್ರಾರಂಭ ಮಾಡಲಿಕ್ಕೆ ತನ್ನ ವಿಶೇಷವಾದ ಕಾಳಜಿ ಮತ್ತು ಸಹಕಾರ ಕೊಟ್ಟಂತ ನಮ್ಮ ಕರೀಮ ಅಕ್ಕನವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸನ್ಮಿತರಾದಂಥ ಬದುರುದ್ದೀನ್ ಅವರೇ, ಅದೇ ರೀತಿ ನಮ್ಮ ಶಾಲಾ ಸಮಿತಿಯ ಖಾಲಿದ್ ಅಕ್ಕನವರೇ, ಈ ಒಂದು ಪ್ರದೇಶದ ನಮ್ಮ ಸಂತರು ಸದಸ್ಯರಾಗಲಿರುವಂತಹ ಹನೀಫ್ ಬೈತಾರ್ ಅವರೇ, ಅನೀಸ್ ರವರೇ, ಮತ್ತು ಈ ಒಂದು ಪ್ರದೇಶದ ಸಾಮಾಜಿಕ ಧಾರ್ಮಿಕ ಮತ್ತು ಎಲ್ಲ ರೀತಿಯ ಸಹಕಾರಗಳು ಸನ್ಮಿತರಾದ ನಾಗರಾಜರವರೇ, ಅದೇ ರೀತಿ ಬೇರೆ ಮೆಂಬರ್ ನಮ್ಮ ಸನ್ಮಿತರಾಗಿರುವಂತಹ ಯುವ ನಾಯಕರಂತ ಶರೀಫ್ ರವರೇ, ಮೊಹಮ್ಮದ್ ಅಕ್ಕನವರೇ, ಅದೇ ರೀತಿ ನಮ್ಮ ಅಬ್ದುಲ್ ರಹೀಮ್ ಅವರೇ, ಅಜೀಜ್ ರವರೇ, ಅದೇ ರೀತಿ ನಮ್ಮ ಅಬ್ದುಲ್ಲಾ ಖಾನ್ ಅವರೇ, ಇಂಥ ಎಲ್ಲ ನಮ್ಮ
ಹಿರಿಯ ಕಿರಿಯರೇ ಮತ್ತು ಈ ಒಂದು ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಗೀತಾ ಮೇಡಮ್ ಅವರು ಕೂತ್ಕೊಳ್ಳಿ ಅಲ್ಲ ಸೇರ್ಕೊಂಡು ನೀನು ಮೆಂಬರ್ ಅತಿ ಜನ ಕೂತ್ಕೊಳ್ಳಿಕ್ಕೆ ಬಿಟ್ಟು ನೀನು ಕೂತ್ಕೊಂಡು ಸುಧಾರಿಸಿದ್ಯಾ ಎಲ್ಲ ಈ ಊರಿನ ಬಹುಶಃ ಅನ್ವರ್ ಇರಲಿ ಇಸ್ಮಾಯಿಲ್ ಇರಲಿ ಎಲ್ಲ ನಮ್ಮ ವರ್ಗದವರೇ ಮಂಗಳೂರು ವಿಶ್ವವಿದ್ಯಾಲಯ ಬಂದಂತ ಎಲ್ಲ ನಮ್ಮ NSS ನ ವಾಲಂಟಿಯರ್ಗಳೇ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರೇ ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಶಾಲೆಯ ನೂತನ ಕೊಠಡಿಯನ್ನು ಉದ್ಘಾಟನೆ ಮಾಡಿ ಸಾಮಾಜಿಕತೆ ಅರ್ಪಿಸಲಿಕ್ಕೆ ಬಹುಶಃ ಇವತ್ತು ನೋಡುವಾಗ ಈ ಒಂದು ಪ್ರದೇಶ ವಾತಾವರಣ ನೋಡುವಾಗ ಖುಷಿ ಆಗ್ತದೆ ಒಂದು ಕಾಲ ಇತ್ತು ಬಹಳಷ್ಟು ಹಳೆತಾದ ಬಿಲ್ಡಿಂಗ್ ಯಾವುದೊಂದು ಮೂಲಭೂತ ಇವತ್ತು ಸೌಕರ್ಯಗಳ ಕಡಿಮೆ ಮತ್ತು ಸ್ಥಳಾವಕಾಶ ಕೂಡ ಕಡಿಮೆ ಇದ್ರೂ ಕೂಡ ಅವತ್ತು ಅಲ್ಲಿ ಎಲ್ಲ ಮುಖ್ಯ ಶಿಕ್ಷಕರು ಶಿಕ್ಷಕ ವೃಂದದವರು ಅತ್ಯಂತ ಮತ್ತು ಬರ್ಲಿಕ್ಕೆ ಕೂಡ ಬಹಳಷ್ಟು ದೂರ ಈಗ ಬ್ರಿಡ್ಜ್ ಎಲ್ಲಾದ್ರೂ ಆಗಿದೆ ಎಲ್ಲ ಆ ಮೂಲಭೂತ ಸೌಕರ್ಯ ಇರುವಂತ ಎಲ್ಲ ಸಮಸ್ಯೆ ಇದ್ರೂ ಕೂಡ ಒಂದು ಕಾಲದಲ್ಲಿ ಇಲ್ಲಿಗೆ ರಸ್ತೆ ಇರಲಿಲ್ಲ ಆ ರಸ್ತೆ ಆಗುವ ಮುಂಚೆ ಕೂಡ ಟೀಚರ್ಗಳು ಮಾಸ್ಟರ್ಗಳು ಇಲ್ಲಿ ತನಕ ನಡ್ಕೊಂಡು ಬಂದು ಈ ಊರ ನಿಮ್ಮ ಮಕ್ಕಳನ್ನು ಅವರ ಮಕ್ಕಳ ನೋಡಿಕೊಂಡು ಉತ್ತಮವಾದ ಶಿಕ್ಷಣ ಕೊಟ್ಟದನ್ನು ಈ ಊರಿನವರು ಯಾರು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಲ್ಲಿ ಕಲಿತಂತವ್ರು ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ಬೇರೆ ಬೇರೆ ಕಡೆ ಇದ್ದಾರೆ ಬೇರೆ ಬೇರೆ ತಮ್ಮ ಸ್ವಾಭಿಮಾನ ಬದುಕನ್ನು ಕಾಣ್ತಿದ್ದಾರೆ ಈಗಿನ ಮಕ್ಕಳು ಇದ್ದೀರಾ ನಿಮ್ಗೆ ಬೇಕಾಗುವಂತ ಅತ್ಯುತ್ತಮವಾದ ಶಿಕ್ಷಣ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸಿಗ್ತದೆ ಅಂತ ನನಗೆ ವಿಶ್ವಾಸ ಇದೆ ಅದಕ್ಕಾಗಿ ನಾನು ಈ ಮುಖ್ಯ ಶಿಕ್ಷಕರನ್ನು ಶಿಕ್ಷಕ ವರ್ಗದವರು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ಉಪಾಧ್ಯಕ್ಷರನ್ನು ಮತ್ತು ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯ ಊರವರು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡ್ತಾ ಇವತ್ತು ಬರ್ತಾ ಇದ್ದೀರಿ ಕೆಲವೊಂದು ಒಂದು ಕೊಠಡಿಯನ್ನು ಜಾಸ್ತಿ ಆದ್ರೆ ಇವತ್ತು ಎಲ್ಲಾ ಸಮಸ್ಯೆಗಳಲ್ಲಿ ಟೀಚರ್ಗಳ ಸ್ಟಾಫ್ ಸೇರಿಕೊಂಡು ಎಲ್ಲ ಕೂಡ ಸಮಸ್ಯೆ ಇವತ್ತು ಬಗೆಹರಿಯುವಂತ ವಿಚಾರ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಇನ್ನಿತರ ಕೆಲ ಯೋಜನೆಗಳನ್ನು ಈಗ ತಾವು ನನಗೆ ಮನವಿಯನ್ನು ಕೊಟ್ಟಿದ್ದೀರಿ ನಾನು ಕೂಡ ಇದಕ್ಕೆ ಆದ್ಯತೆ ಮೇರೆಗೆ ಒಂದು ಸೂಕ್ತವಾದ ಅನುದಾನವನ್ನು ಸಂದರ್ಭದಲ್ಲಿ ಬಿಡುಗಡೆ ಮಾಡಿಕೊಂಡು ಇದು ಇನ್ನಷ್ಟು ಮೂಲಭೂತ ಸೌಕರ್ಯ ಒದಗಿಸುವಂತ ಕೆಲಸ ನಾನು ಮಾಡುತ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಬಹುಶಃ ನಾನು ಎಲ್ಲ ಶಿಕ್ಷಕರಿಗೆ ನಾನು ವಿಶೇಷ ಧನ್ಯವಾದ ನಾನು ಸಲ್ಲಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಹೆತ್ತವರಿಗೆ ನಾನು ಇವತ್ತು ಒಬ್ಬ ಸೋದರನಾಗಿ ಹೇಳಿದಷ್ಟೇ ಬಡತನದಲ್ಲಿ ಹುಟ್ಟಬಹುದು ನೀವು ಬಡತನದಲ್ಲೇ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಗೆ ಒಂದು ನೆಮ್ಮದಿಯ ಜೀವನ ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಿಮ್ಗೆ ಎಷ್ಟು ನಿಮ್ಮ ಮಕ್ಕಳಿಗೆ ತಾವು ಸಹಕಾರ ಕೊಡಲಿಕ್ಕೆ ಸಾಧ್ಯವಿದೆಯಾ ಅಷ್ಟು ತಾವು ಪ್ರಸ್ತುತವನ್ನು ಮಾಡಬೇಕು ಇದು ಬಹುಶಃ ಇವತ್ತು ಸರ್ಕಾರ ಜನಪ್ರತಿನಿಧಿಗಳು MLAಗಳು ಮಂತ್ರಿಗಳು ಬೇರೆ ಬೇರೆ ಗ್ರಾಮ ಪಂಚಾಯತ್ ನಿಮ್ಗೆ ಸರ್ಕಾರದ ಯೋಜನೆಗಳು ನಿಮಗೆ ಮುಟ್ಟಿಸಬಹುದು ಪ್ರತಿಯೊಂದು ಮನೆಯ ಪ್ರತಿಯೊಂದು ಸಮಸ್ಯೆ ಕೂಡ ಯಾವುದೇ ಸರ್ಕಾರದಿಂದ ಇರಲಿ ಯಾವುದೇ MLA ಇಂದ ಇರಲಿ ಯಾವುದೇ ಒಂದು ಮೆಂಬರ್ ಇಂದ ಇರಲಿ 100ಕ್ಕೆ 100 ಪ್ರತಿಯೊಬ್ಬರ ಮನೆ ಸಮಸ್ಯೆ ಸಾಧ್ಯವಿಲ್ಲ ನಿಮ್ಮ ಪ್ರತಿಯೊಬ್ಬರ ಮನೆಯ ಇರುವಂತಹ ಸಮಸ್ಯೆಗಳು ಬಗೆಹರಿಸಬೇಕಾದ್ರೆ ಅದು ಒಂದೇ ಶಕ್ತಿ ಅದು ನಿಮ್ಮ ಮಕ್ಕಳು ಮಾತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನೀವು ಇನ್ನಿತರ ಮೇಲೆ ಎಷ್ಟು ವಿಶ್ವಾಸ ಇರ್ತೀರಾ ಅಷ್ಟೇ ವಿಶ್ವಾಸ ನಿಮ್ಮ ಮಕ್ಕಳ ಮೇಲೆ ಇಡಿ ಅವರಿಗೆ ಶಿಕ್ಷಣಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಿ ಅವ್ರು ದೊಡ್ಡ ಸ್ಥಾನಕ್ಕೆ ತನ್ನಿ ಅವ್ರು ದೊಡ್ಡ ಸ್ಥಾನಕ್ಕೆ ಬಂದಾಗ ಪ್ರಪ್ರಥಮವಾಗಿ ನಿಮ್ಮ ಮನೆಯವರ ತಂದೆ ತಾಯಿಯ ಕಷ್ಟವನ್ನು ದೂರ ಮಾಡೋದ ಕೆಲಸ ಅವರು ಮಾಡ್ತಾರೆ ಎಂಬ ವಿಶ್ವಾಸ ನಿಮಗೆಲ್ಲ ಕೂಡ ಬೇಕು ಅದಕ್ಕಾಗಿ ನೀವು ಒಂದು ದೊಡ್ಡ ಸ್ಥಾನಕ್ಕೆ ಕಲಿಸಬೇಕು ಇಲ್ಲಿ ಕಲಿತವರು ಯಾವುದೇ ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿ ನಮ್ಮ ಉಡುಪಿಯ DC ಆದಂತ ವಿದ್ಯಾ ಶೆಟ್ಟಿ ಅವರು ಇವತ್ತು ತೋರಿಸಿಕೊಟ್ಟಿದ್ದಾರೆ ವಿದ್ಯಾ ಶೆಟ್ಟಿಯಲ್ಲಿ ಅವರು ಕಿಲ್ಲೂರು ಪಾವೂರು ಗೊತ್ತು ಕಿಲ್ಲೂರು ಅವ್ರು ಬಹುಶಃ ಕಟಪುಣಿಯಲ್ಲಿ ನಡ್ಕೊಂಡು ಬರ್ತದೆ ಇಲ್ಲಿಗೆ ಗದ್ದೆ ಕಟಪುಣಿಯಲ್ಲಿ 3-4 ಕಿಲೋಮೀಟರ್ ಆವಾಗ ಇದು 40-50 ವರ್ಷ ಹಿಂದೆ ಕತೆ ಈಗ ಜನ ಹೇಳ್ತಾರೆ ನಮ್ಗೆ ಸರಿಯಾಗುದಿಲ್ಲ ಅಂತೀರಿ 50 ವರ್ಷ ಹಿಂದೆ ಕತೆ ಬರೆದು ರಾಮಕೃಷ್ಣ ಶಾಲೆಗೆ ಅವರು ಶಿಕ್ಷಣ ಪಡೆದ ಕಿಲ್ಲೂರಿಂದ ನಡ್ಕೊಂಡು ಬಂದು ಅರೆಕಾಲದ ರಾಮಕೃಷ್ಣ ಶಾಲೆಯಲ್ಲಿ ಶಿಕ್ಷಣ ಪಡೆದವರು ಇವತ್ತು IAS ಅಧಿಕಾರಿಯಾಗಿ ಉಡುಪಿ ಜಿಲ್ಲಾಧಿಕಾರಿ ಆಗಬಹುದಾದ್ರೆ ನಿಮ್ಗೆಲ್ಲರಿಗೂ ಕೂಡ ಆಗುವಂತ ಅವಕಾಶ ಖಂಡಿತವಾಗಿ ಇರ್ತದೆ ನಿಮ್ಮ ಮಕ್ಕಳಿಗೆ ಆತ್ಮವಿಶ್ವಾಸ ಇರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸೊ ಶಿಕ್ಷಣಕ್ಕೆ ಯಾವುದು ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ನಾನು ಹೆತ್ತವರಿಗೆ ಹೇಳಿದಿಷ್ಟೇ ಮಕ್ಕಳು ಸ್ವಲ್ಪ ಪುರ್ಸೊತ್ತು ಮಾಡಿ ಬೇರೆಲ್ಲ ಕೂಡ ಸರ್ಕಾರ ಕೊಡ್ತದೆ ಉಚಿತವಾದ ಡ್ರೆಸ್ ಉಚಿತವಾದ ಊಟ ಉಚಿತವಾದ ಬ್ಯಾಗ್ ಉಚಿತವಾದ ಶೂ ಉಚಿತವಾದ ಸೈಕಲ್ ಉಚಿತವಾಗಿ ಮೊಟ್ಟೆ ಉಚಿತವಾಗಿ ನಿಮ್ಗೆ ಏನು
ಪುಸ್ತಕ ಎಲ್ಲ ಕೂಡ ಉಚಿತ, ಎಲ್ಲ ಕೂಡ ಉಚಿತ ಆಗುವ. ನಿಮ್ಗೇನಾಗ್ತದೆ, ಮಾರ್ಕ್ ಒಂದು ಉಚಿತ ಕೊಡ್ಲಿ ಮುಗೀತಲ್ಲಿ ನಮ್ಮ ಭಾವನೆ ಬಂದಿದೆ. ಮಾರ್ಕ್ ಒಂದು ಕೊಡುದಿಲ್ಲ, ಇದೆಲ್ಲ ಕೊಡುದು ಯಾಕಂದ್ರೆ ನೀವು ಮಾರ್ಕ್ ತೆಗಿಬೇಕಂತ ಹೇಳಿ ನಿಮ್ಗೆ ಕೊಡುವ ಆಸೆ. ನಿಮ್ಮ ಶಿಕ್ಷಣಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿಕೊಂಡು ನಿಮ್ಗೆಲ್ಲ ಕೊಡುದು ಯಾಕಂತ ಹೇಳಿದ್ರೆ ನಿಮ್ಮ ಶಿಕ್ಷಣ ಮಾಡಿಕೊಂಡು ಮಾರ್ಕ್ ಚೆನ್ನಾಗಿ ಪಡಿಬೇಕು. ಅದಕ್ಕೆ ಹೆತ್ತವರು ಪ್ರೋತ್ಸಾಹ ಕೊಡ್ಬೇಕು. ಅದಕ್ಕೆ ನೀವು ಪುರ್ಸೊತ್ತು ಮಾಡಿದ್ರೆ ಸಾಕು. ನಾನು ನಮ್ಮ ಶಿಕ್ಷಕ ಹತ್ರ ಕೇಳ್ತಾ ಇರ್ತೇನೆ, ಹೇಗೆ ಹೆತ್ತವರು ಮಕ್ಕಳ ಶೈಕ್ಷಣಿಕ ಸಂಬಂಧಪಟ್ಟಾಗೆಲ್ಲ ಸಹಕಾರ ಕೊಡ್ತೀರಾ ಅಂತ ಹೇಳಿ. ಇಲ್ಲಿ ನನಗೆ ಗೊತ್ತಿಲ್ಲ, ಬೇರೆ ಕಡೆ ಎಲ್ಲ ಹೇಳ್ತಾರೆ ಈ ರೀತಿ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ, ಸೈಕಲ್ ಕೊಡೋ ಕಾರ್ಯಕ್ರಮಕ್ಕೆ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆತ್ತವರೆಲ್ಲ ಬಹಳ ಆಸಕ್ತಿಯಿಂದ ಬರ್ತಾರೆ. ಮಕ್ಕಳ ಮಾರ್ಕ್ ಬಗ್ಗೆ, ಮಕ್ಕಳ ಶೈಕ್ಷಣಿಕ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದ್ರೆ ಹೆತ್ತವರು ಕೂಡ ಬಹಳಷ್ಟು ಕಡಿಮೆ ಅಂತ ಮಾಹಿತಿ ಬರ್ತದೆ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಟೀಚರ್ನವರು ನಿಮ್ಮನ್ನು ಕರೆದಾಗ ನಿಮಗೆ 1 ನಿಮಿಷ ಬಿಡಿಸೋದಿಲ್ಲ, ನಿಮ್ಗೆ ಭಯಂಕರ ಬಿಸಿ. ಹೆತ್ತವರು ತಂದೆ ತಾಯಿ ಅಂದ್ರೆ ಬಿಡಿಸೋದಿಲ್ಲ, ಭಯಂಕರ ಬಿಸಿ ಇರ್ತೀರಿ. ನಿಮ್ಮ ಸ್ವಂತ ಮಕ್ಕಳ ಶೈಕ್ಷಣಿಕ ಚರ್ಚೆಗೆ ಸಂಬಂಧಪಟ್ಟಾಗಿ ಕರೆದಾಗ ನೀವು ತಂದೆ ತಾಯಿ ಅಂದ್ರೆ ಭಯಂಕರ ಬ್ಯುಸಿ ಇರ್ತೀರಿ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ, ಇನ್ನೊಬ್ಬ ಮದುವೆಗೆ, ಬೇರೆ ಕಾರ್ಯಕ್ರಮ ಕರೆದ್ರೆ 9 ಗಂಟೆಗೆ ರೆಡಿ. ಅದು ಎಲ್ಲಿಂದ ಟೈಮ್ ಸಿಗ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನೀವು ಇನ್ನೊಂದು ಕಡೆ ಹೋಗಬಾರ್ದು ಅಂತೆಲ್ಲ, ಅಲ್ಲಿಯೂ ಕೂಡ ಹೋಗ್ಬೇಕು. ಅದು ಅದಕ್ಕಿಂತ ಮುಖ್ಯವಾಗಿ ಎಲ್ಲಿಗೆ ಹೋಗ್ಬೇಕಂತ ನೀವು ಹತ್ತವರು ಆಲೋಚನೆ ಮಾಡಬೇಕು. ನನಗೆ ಪ್ರತಿಯೊಬ್ಬ ತಂದೆ ತಾಯಂದಿರು ಕನಿಷ್ಠ ತಿಂಗಳಿಗೊಮ್ಮೆ ಬಂದು ಚರ್ಚೆ ಮಾಡಿಕೊಂಡು ಹೋದ್ರೆ ಇವು ಈ ಮಕ್ಕಳ ಭವಿಷ್ಯ ಅತ್ಯಂತ ದೊಡ್ಡ ಭವಿಷ್ಯ ಹೋಗ್ಲಿಕ್ಕೆ ಆಗ್ತದೆ. ನನ್ನ ತಂದೆ ಶಾಸಕರಾಗಿದ್ದಾರೆ, ನನಗೆ ನಿನ್ನೆ ಬೆಂಗಳೂರು ಫಾದರ್ ಸಿಕ್ಕಿದ್ರು, ರಿಟೈರ್ಡ್ ಆಗಿದ್ದಾರೆ. ತಿಂಗಳಿಗೊಮ್ಮೆ ಬರ್ತಾ ಇದ್ರು, ಬಂದು ನನಗೆ ಜೋರು ಮಾಡೋದು ಅಥವಾ ಪ್ರಿನ್ಸಿಪಲ್ ಹತ್ರ ಮಾತಾಡೋದು. ನಮಗೆ ಬರುವಾಗ ಇಲ್ಲಿ ಗಡ 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 ಅಂದ್ರೆ ನಮ್ಗೆ ಇಲ್ಲಿ ಹೆದರಿಕೆ ಆಗೋದು. ಮಾತಾಡಿಕೊಂಡು ಅದನ್ನ ಫಾದರ್ ಕೂಡ ಹೇಳಿದ್ರು, ಶಾಸಕರಾಗಿದ್ರು ಕೂಡ ತಿಂಗಳಿಗೊಮ್ಮೆ ಸೈಂಟ್ ಅಲೋಷಿಯಸ್ಗೆ ಆ ಮೀಟಿಂಗ್ಗೆ ಬಂದು ಏನಂತ ಕೇಳಿ ಹೋಗುವಂತ ವಿಚಾರ ಇತ್ತು. ಅದಕ್ಕೆ ಹೆತ್ತವರೆಲ್ಲ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ನಿಮ್ಮ ಹೆತ್ತವರೆಲ್ಲ ಜವಾಬ್ದಾರಿ. ಮುಂದಿನ 10-15 ವರ್ಷಗಳಲ್ಲಿ ಈ ಮಕ್ಕಳು ಇದ್ದಿದ್ರೆ ಎಲ್ಲಿ ಹೋಗಿ ಮುಡ್ತಾರೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಅರೆಕಲ, ರಾಜಗುಡ್ಡ, ಬೈತಾರ್, ಹರೇಕ ಈ ಒಂದು ಪ್ರದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಉತ್ತಮವಾದ ಡಾಕ್ಟರ್ ಆಗಬೇಕು, ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸರ್ ಆಫೀಸರ್ ಆಗಬೇಕು. ಅದಕ್ಕೆ ಕ್ರಾಂತಿಕಾರಿ ಬದಲಾವಣೆ ಈ ಒಂದು ಊರಲ್ಲಿ ತಂದು ನಿಲ್ಲುವಂತ ಅವಕಾಶ ಆಗಬೇಕು. ನೀವೇ ಒಂದು ಕಲ್ಪನೆ ಮಾಡಿಕೊಳ್ಳಿ, ಮುಂದಿನ 10 ವರ್ಷಗಳ ನಂತರ ಅಥವಾ 15 ವರ್ಷಗಳ ನಂತರ ಈ ಒಂದು ಹರೇಕಲದ ನಿಮ್ಮ ಬೈತಾರ್, ರಾಜಗುಡ್ಡ, ದಬ್ಬೇಲಿ ಮತ್ತು ಈ ಪ್ರದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ. ಈ ಮನೆಯ ಒಂದು ಪರಿಸ್ಥಿತಿ ಒಂದು ಯಾವ ರೀತಿ ಆಗ್ತದೆ ಅಂತ ನೋಡಿ, ಈ ಒಂದು ಬದಲಾವಣೆ ಬೇರೆಯಾಗಿ ಬಂದು ನಿಲ್ಲುವಂತ ಅವಕಾಶ ಆಗ್ತದೆ. ಆ ದೊಡ್ಡ ಮಟ್ಟದ ಕನಸು ಅದು ನಿಮ್ಗೆಲ್ಲ ಇವತ್ತು ಇರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನನಗೆ ಮತ್ತೆ ಬೇರೆ ಇವತ್ತು ಬಹಳಷ್ಟು ಕಾರ್ಯಕ್ರಮ ಇದ್ದ ಕಾರಣ ನಾನು ಬಹುಶಃ ಸ್ವಲ್ಪ ಬೇಗ ಹೋಗುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಆಶೀರ್ವಾದ ಸಹಕಾರ ಬೇಡಿಕೊಂಡು, ನೀವು ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಪಂಚ ಅಧ್ಯಕ್ಷ ಸದಸ್ಯರು, ಮಾಜಿ ಅಧ್ಯಕ್ಷ ಸದಸ್ಯರು, ಶಾಲಾ ಸಮಿತಿಯರು, ಈ ಗ್ರಾಮದ ಈ ಪರಿಸರದ ನಮ್ಮ ಸದಸ್ಯರು ಏನೆಲ್ಲ ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟಿದ್ದೀರಿ, ಅದಕ್ಕೆ ಅನುಗುಣವಾಗಿ ನಮ್ಮ ಕೆಲಸವನ್ನು ಹಂತ ಹಂತವಾಗಿ ನಾವು ಇವತ್ತು ಮಾಡಿಕೊಡ್ತೇವೆ ಅಂತ ನಾನು ಹೇಳಿಕೊಳ್ಳುತ್ತಾ, ಈ ಬೈತಾರ್ ಪ್ರದೇಶಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ಉತ್ತಮವಾದ ಹೆಸರಿದೆ. ಬೈತಾರ್ ಅಂತ ಹೇಳಿದ್ರೆ ಮುಂಚೆ ಅತ್ಯಂತ ನಮ್ಮ ಒಂದು ಧಾರ್ಮಿಕತೆ, ಒಂದು ಪಾವಿತ್ರತೆಯ ಒಂದು ಹೆಸರು ಕೇಳುವಾಗಲೇ ಬೈತಾರ್ ಹೊಸದಾದ ಅಂತೇಳಿ, ಅಥವಾ ಒಂದು ಅತ್ಯಂತ ಧಾರ್ಮಿಕತೆ, ಪವಿತ್ರವಾದ ಒಂದು ಕ್ಷೇತ್ರ. ಬೈತಾರ್ ಅಂದ್ರೆ ಅತ್ಯಂತ ಒಂದು ಪ್ರೀತಿಯ ಸೌಹಾರ್ದತೆಯ ಒಂದು ಪ್ರದೇಶ. ಇದರ ಹೆಸರನ್ನು ಉಳಿಸಿಕೊಳ್ಳೋದು ನಿಮ್ಮ ಕೆಲಸ. ಸೊ ನಿಮ್ಮ ಜವಾಬ್ದಾರಿ, ಊರವರ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ. ಈ ಊರಲ್ಲೆಲ್ಲ ಉತ್ತಮವಾದ ಕೆಲಸ ಆಗ್ಬೇಕು ಹೊರತು ಜನರಿಗೆ ಕಿರುಕುಳ ಆಗುವಂತ ಯಾವುದೇ ಅವಕಾಶಕ್ಕೆ ಆಗಬಾರ್ದು. ನಮ್ಮ ಹಿರಿಯರು ಹುಸೇನ್ ಹಾಕಿದ್ದಾರೆ, ಕರೀಂ ಹಾಕಿದ್ದಾರೆ, ಬೇರೆ ನಮ್ಮ ಮೊಹಮ್ಮದ್ ಹಾಕಿದ್ದಾರೆ, ಅದೇ ರೀತಿ ನಮ್ಮ ನಾಗರಾಜ್ ಅವರಿದ್ದಾರೆ, ಅಬ್ದುಲ್ಲಾ, ಇವರೆಲ್ಲ ಹಿರಿಯರಿದ್ದಾರೆ. ಆವಾಗ ಇಲ್ಲಿ ಮೂಲಭೂತ ಸೌಕರ್ಯ ಇರಲಿಲ್ಲ. ಆದರೆ ಮೂಲಭೂತ ಸೌಕರ್ಯ ಇಲ್ಲ, ಆರ್ಥಿಕವಾದ ಚಲನಗಳಿಲ್ಲ, ಆರ್ಥಿಕವಾದ ಚಲನವಲನ ಇಲ್ಲ. ಇದೆಲ್ಲ ಕೂಡ ಇಲ್ಲದಿದ್ದರೂ ಕೂಡ ಈ ಗ್ರಾಮಕ್ಕೆ ಒಂದು ಕಪ್ಪು ಚುಕ್ಕಿಲ್ಲದ ರೀತಿಯಲ್ಲಿ ಅವರು ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಅದು ಅವ್ರು ಕೊಟ್ಟ ಅತ್ಯಂತ ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಊರಿನ ಹೆಸರನ್ನು ಮುಂದೆ ತಗೊಳ್ಳೋ ಜವಾಬ್ದಾರಿ ಅದೆಲ್ಲ ಯುವ ಜನಾಂಗದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋಣ. ನಾವಿಲ್ಲಿ ಇರ್ಬೋದು, ಇಲ್ಲದಿರ್ಬೋದು, ನಮ್ಮ ಅಧಿಕಾರಿ ಇರ್ಬೋದು, ಇಲ್ಲ, ಅದು ಬೇರೆ ಪ್ರಶ್ನೆ. ಇನ್ನು 30-40 ಈ ಊರು ಬರೀ ನಮಗಾಗಿ ಮಾತ್ರ ಇಡ್ಸಟ್ಟ ಅಲ್ಲ, ಈ ಒಂದು ಪ್ರದೇಶ ನಮಗಾಗಿ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ ಈ ಊರಲ್ಲಿ. ಅವರಿಗೆ ಉತ್ತಮವಾದ ಈ ಊರನ್ನು ಬಿಟ್ಟುಕೊಡೋ
ಜವಾಬ್ದಾರಿ, ಅದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಅಂತ ಹೇಳಿಸಿ ಅದಕ್ಕೆ ಅನುಗುಣವಾಗಿ ತಾವೆಲ್ಲ ತಮ್ಮ ಕೆಲಸ ನಿರ್ವಹಿಸಬೇಕಂತ ಹೇಳಿಕೊಳ್ತಾ ನಾನು ಮತ್ತೆ ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ವರ್ಗದವರಿಗೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಶ್ರಮ ನಾವು ಯಾವಾಗಲೂ ಕೂಡ ಇವ್ರನ್ನ ನೆನಪಿಕೊಳ್ತಾ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಈ ಒಂದು ಪ್ರದೇಶದ ಮತ್ತು ಶಾಲೆಗೆ ಊರಿಗೆ ಸಾಕ ಪ್ರತಿಯೊಂದು ಎಲ್ಲ ನಮಗೆ ಒಂದು ದಿವಸ ಬಾಕಿ ಇನ್ನೊಂದು 7 ಜನ ಧನ್ಯವಾದ. ಸತ್ತರಕ್ಕ ಯೂಸುಫ್ ಮತ್ತು ಹಸೈನಾರ್ ಅಂತ ಆಗ ಬಿಡುವುದಿಲ್ಲ ನಾನು ಒಂದು ಅವರೆಲ್ಲ ಸೇವೆ ಮಾಡಿದ್ದಾರೆ ಅಂತೇಳಿ ಅವರದ್ದು ಕಾಲೇಜ್. ಅದಕ್ಕಾಗಿ ಅವರಿಗೆ ವಿಶೇಷ ಎಲ್ಲರಿಗೂ ಯಾರೆಲ್ಲ ನೇರವಾಗಿ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಸ್ಮರಿಸಿಕೊಂಡು ನಾನು ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಮೇಡಮ್ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು. ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತದೆ. ಹೌದು ಆತ್ಮೀಯರೇ, ತಮ್ಮ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಯಶಸ್ಸಿನ ಹಾದಿಯಲ್ಲಿರುವ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀಯುತ ಯುಟಿ ಖಾದರ್ ಸರ್ ಅವರನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಬಹುದು. ಪ್ರತಿ ವಿಧಾನಸಭಾ ಕಲಾಪವನ್ನು ನಾವು ನೋಡ್ತಾ ಇದ್ದೇವೆ, ಅತ್ಯುತ್ತಮವಾಗಿ ನಿರ್ವಹಿಸಿಕೊಡ್ತಾ ಇದ್ದೀರಾ. ಇದೇ ರೀತಿ ನಿಮಗೆ ಎಲ್ಲಾ ರೀತಿಯ ಸಾಮರ್ಥ್ಯವನ್ನು ದೇವರಿಗೆ ಒದಗಿಸಲು ಹಾರೈಸ್ತಾ ಇದ್ದೇವೆ. ಖಂಡಿತ ಸರ್, ಖಂಡಿತ. ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರಿಗೆ, SDMC ಅವರಿಗೆ, ಎಲ್ಲರಿಗೂ, ಊರಿನ ಹಿರಿಯ ನಾಗರಿಕರಿಗೆ, ಎಲ್ಲಾ ನಾಗರಿಕರಿಗೆ, ಕಾರ್ಯಕ್ರಮಕ್ಕೆ, ಮಕ್ಕಳ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸಹಕಾರ ಇರಲಿ ಅಂತ ಕೇಳಿಕೊಳ್ಳುತ್ತಾ 12/2023 ಪ್ರಕೃತಿಯ ಮಡಿಲಲ್ಲಿ ಇರುವ ನಮ್ಮ ಶಾಲೆಯಲ್ಲಿ ಈ ದಿನ ಒಂದು ವಿಶೇಷವಾದ ದಿನ. ಸಮಗ್ರ ವರ್ಷದ ಸಾರ್ಥಕತೆ ಸ್ಮರಿಸುವ ವಾರ್ಷಿಕೋತ್ಸವದ ದಿನ. ಈ ಸುಂದರ ಬೆಳಕಿನ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಸ್ವಾಗತ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿ, ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ.
ನಮ್ಮ ಬದುಕಿಗೆ ಅದುವೇ ವಾಸ್ತವತೆಯ ಕನ್ನಡಿ. ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಇಂದಿನ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಿರ್ವಿಘ್ನವಾಗಿ ನೆರವೇರಲು ದೇವರ ಅನುಗ್ರಹವನ್ನು ಪ್ರಾರ್ಥನಾ ಗೀತೆಯ ಮೂಲಕ ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುವ ಬಾಲ ನೀರುಳಿಗೆ ನಮ್ಮ ಜ್ಞಾನ ನೀಗುವ ಬಾಳ ಹಾದಿಗೆ ಗುರಿ ತೋರುವ ನಮ್ಮ ಜ್ಞಾನ ನೀಗುವ ಬಾಳ ಹಾದಿಗೆ ಗುರಿ ತೋರುವ ತಂದೆ ನೀಡುವ ಶಕ್ತಿ ಮನಸ್ಸಿಗೆ ನಮ್ಮ ಮನದಿಂದ ದೌರ್ಬಲ್ಯ ದೂಡು ಸತ್ಯ ಪದದಲ್ಲಿ ನಡೆವಂತೆ ಮಾಡು ಕಷ್ಟ ನೂರಾರು ನೀ ಪಾರು ಮಾಡು ನಿತ್ಯ ಸಂತೋಷ ನಮಗೆಂದು ನೀಡು ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ ಸೇಡ ವಿಷ ಜ್ವಾಲೆ ಮನದಲ್ಲಿ ಕೊನೆಯಾಗಲಿ ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ ಸೇಡ ವಿಷ ಜ್ವಾಲೆ ಮನದಲ್ಲಿ ಕೊನೆಯಾಗಲಿ ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ ಎಂತ ಬಿರುಗಾಳಿ ಎದುರಾದರೇನು ನಿಂತು ತಡೆವಂತೆ ಛಲ ನೀಡು ಎಂದು ನಮ್ಮ ಸಂತೋಷ ಪದರಲ್ಲಿ ಹಂಚಿ ನಾವು ನಲಿವಂತೆ ಮನ ನೀಡು ಎಂದು ದ್ರೋಹ ದೂರಾಗಲಿ ಸ್ನೇಹ ಬಲೆಯಾಗಲಿ ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ ದ್ರೋಹ ದೂರಾಗಲಿ ಸ್ನೇಹ ಬಲೆಯಾಗಲಿ ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುವ ಬಾಲ ನೀರುಳಿಗೆ ನಮ್ಮ ಜ್ಞಾನ ನೀಗುವ ಬಾಳ ಹಾದಿಗೆ ಗುರಿ ತೋರುವ ನಮ್ಮ ಜ್ಞಾನ ನೀಗುವ ಬಾಳ ಹಾದಿಗೆ ಗುರಿ ತೋರುವ ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ, ಹಾಗೆ ಶ್ರೀಯುತ ಪ್ರಶಾಂತ್ ಸರ್ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ, ಶ್ರೀಮತಿ ಗುಲಾಬಿ ಮೇಡಮ್ ಅಧ್ಯಕ್ಷರು ಹರೇಕಳ ಗ್ರಾಮ ಪಂಚಾಯತ್, ಶ್ರೀಯುತ ಮಜೀದ್ ಸರ್ ಉಪಾಧ್ಯಕ್ಷರು ಹರೇಕಳ ಗ್ರಾಮ ಪಂಚಾಯತ್, ಶ್ರೀಮತಿ ಗಂಗಾ ಮೇಡಮ್ ನಿವೃತ್ತ ಶಿಕ್ಷಕರು ರಾಜಗುಡ್ಡೆ ಶಾಲೆ, ಶ್ರೀಮತಿ ಕಲ್ಯಾಣಿ ಮೇಡಮ್ ನಿಕಟಪೂರ್ವ ಉಪಾಧ್ಯಕ್ಷರು ಹರೇಕಳ ಗ್ರಾಮ ಪಂಚಾಯತ್, ಶ್ರೀಯುತ ರಾಧಾಕೃಷ್ಣ ರೈ ಮುಖ್ಯ ಶಿಕ್ಷಕರು ಹರೇಕಳ, ಶ್ರೀಮತಿ ವಿನೋದ ಮೇಡಮ್ ನಿವೃತ್ತ ಶಿಕ್ಷಕರು ರಾಜಗುಡ್ಡೆ ಶಾಲೆ, ಶ್ರೀಯುತ ಖಾಲಿದ್ ಸರ್ STMC ಅಧ್ಯಕ್ಷರು ರಾಜಗುಡ್ಡೆ ಶಾಲೆ, ಶ್ರೀಮತಿ ಗೌಶಿಯ ಉಪಾಧ್ಯಕ್ಷೆ STMC ರಾಜಗುಡ್ಡೆ ಶಾಲೆ, ಶ್ರೀಯುತ ವಸಂತ್ ರೈ ಮುಖ್ಯ ಶಿಕ್ಷಕರು ಪಗಂಬಿಲ ಶಾಲೆ, ಶ್ರೀಯುತ ಬಾಬು ಸರ್ ನಿವೃತ್ತ ಶಿಕ್ಷಕರು ರಾಜಗುಡ್ಡೆ ಶಾಲೆ. ಇಲ್ಲಿ ನೆರೆದಿರುವಂಥ ನಮ್ಮ ಹರೇಕಳ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಆಗಮಿಸಿದ ಎಲ್ಲ ಆತ್ಮೀಯ ಅತಿಥಿ ಗಣ್ಯರನ್ನು ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಮತಿ ಗೀತಾ. ಜ್ಞಾನ, ಕೌಶಲ್ಯ ಮತ್ತು ವರ್ತನೆಗಳ ಸ್ವಾಧೀನವಾಗಿದೆ. ನಾಳಿನ ಪ್ರಪಂಚಕ್ಕಾಗಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ವಿನ್ಯಾಸಗೊಳಿಸಲಾದ
ಉತ್ತಮ ಶಿಕ್ಷಣವನ್ನು ಒದಗಿಸಲು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಇಂಥ ವಾರ್ಷಿಕೋತ್ಸವ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿರುವ ಸೃಜನಾತ್ಮಕ ಪ್ರತಿಭೆಗಳನ್ನು ಹೊರಹೊಮ್ಮಿಸುವಂಥ ಈ ಸುಂದರ ಕಾರ್ಯಕ್ರಮ 2023-24ನೇ ಸಾಲಿನ ಈ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈಗಾಗಲೇ ನಮ್ಮ ವಿಧಾನಸಭಾ ಸಭಾಧ್ಯಕ್ಷರಾದಂಥ ಮಾನ್ಯ UT ಖಾದರ್ ಅವರು ಬೆಳಗಿನ ಅವಧಿಯಲ್ಲಿ ವಿವೇಕ ಕೊಠಡಿಯನ್ನು ಉದ್ಘಾಟಿಸಿ ನಮ್ಮನ್ನು ಹಾರೈಸಿದ್ದಾರೆ. ಇದೀಗ ಮಕ್ಕಳ ಚಟುವಟಿಕೆಗಳು, ಇದೊಂದು ಸುಂದರ ಕಾರ್ಯಕ್ರಮ. ಮಕ್ಕಳಿಗೆ ಆನಂದವೋ ಆನಂದ. ಈ ಸುಂದರ ಸಭಾ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಹರೇಕಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀಮತಿ ಗುಲಾಬಿ ಮೇಡಮ್ ರವರು. ನಮ್ಮಿ ಗ್ರಾಮ ಪಂಚಾಯತ್ ಹರೇಕಳ ಇಲ್ಲಿನ ಅಧ್ಯಕ್ಷರಾಗಿದ್ದುಕೊಂಡು ಊರಿನ ಶಾಲೆ, ಸಮುದಾಯ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಕೈ ಜೋಡಿಸಿಕೊಂಡವರು ಮಾನ್ಯ ನಮ್ಮ ಶ್ರೀಮತಿ ಗುಲಾಬಿ ಮೇಡಮ್ ರವರು. ಇವರಿಗೆ ಶಾಲಾ ಪರವಾಗಿ, ನಮ್ಮ ಶಾಲಾಭಿವೃದ್ಧಿ STMC ಅವರ ಪರವಾಗಿ ಹಾಗೂ ಊರ ವಿದ್ಯಾಭಿಮಾನಿಗಳ ಪೋಷಕರ ಎಲ್ಲರ ಪರವಾಗಿ ಗೌರವದ ಹೃದಯಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ ಮೇಡಮ್. ಇವರಿಗೆ ಸಾಯಿಪ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನ ಕಾರ್ಯವನ್ನು ನಡೆಸಿಕೊಡುವರೆ ನಮ್ಮ ಜೊತೆಗೆ ನಮ್ಮವರೇ ಆದಂಥ ನಮ್ಮ ಮಾನ್ಯ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ HR ಈಶ್ವರ್ ಇವರು ನಮ್ಮ ಜೊತೆಗೆ ಇದ್ದಾರೆ. ನಮಗೆ ಅತೀವ ಆನಂದ ಆಗ್ತಿದೆ. ಯಾಕೆ ಹೇಳಿದರೆ ನಮ್ಮ ಇಲಾಖೆಯವರು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಯಾವುದೇ ಶಿಕ್ಷಣದ ಕಷ್ಟ ಕಾರ್ಪಣ್ಯಗಳಿಗೆ ನಮಗೆ ಸ್ಪಂದನೆ ನೀಡುವವರು ನಮ್ಮ STMCಯ ಜೊತೆಗೆ ನಮ್ಮ ಇಲಾಖೆ ಕೂಡ ಹೌದು. ಮಾನ್ಯ HR ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಇವರು ನಮ್ಮಿ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಲಿದ್ದಾರೆ ದೀಪ ಪ್ರಜ್ವಲನೆಯ ಮೂಲಕ. ಅವರಿಗೆ ಶಾಲಾ ಪರವಾಗಿ ಎಲ್ಲರ ಪೂರ್ವಕವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಸರ್. ಇವರಿಗೆ ಜುನೈದ್ರವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸುಂದರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ ನಮ್ಮವರೇ ಆದಂಥ ನಮ್ಮ ಶಾಲೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯಲಿ ಅವರಿಗೆ ಒಂದು ಫೋನಾಯಿಸಿದಾಗ ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಶಾಲೆಯ ಜೊತೆಗೆ ಕೈ ಜೋಡಿಸಿಕೊಳ್ಳುವರು ಅವರೇ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಮಾನ್ಯ ಅಬ್ದುಲ್ ಮಜೀದ್ ರವರು. ಅವರು ಇವತ್ತಿನ ಈ ಕಾರ್ಯಕ್ರಮದ ಮಕ್ಕಳ ಇವತ್ತು ಉಪಹಾರದ ವ್ಯವಸ್ಥೆಯನ್ನು ಕೂಡ ಪ್ರೀತಿಯಲ್ಲಿ ಅವರಲ್ಲಿ ಕೇಳಿಕೊಂಡಾಗ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಅವರು. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕೂಡ ಹೌದು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತೇನೆ ಸರ್. ಇವರಿಗೆ ಅನೀಸ್ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ ಇನ್ನೋರ್ವ ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳು ಶಿಕ್ಷಣ ಇಲಾಖೆಯಲ್ಲಿ ಬಂದಾಗ ಅಥವಾ ಶಾಲೆಯಲ್ಲಿ ನಮಗೆ ಏನೇ ಒಂದು ಸಮಸ್ಯೆ ಆದಾಗ ಪರಿಹಾರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ ನಮಗೆ ಸ್ಪಂದನೆ ನೀಡುವವರು ನಮ್ಮ ಸಮನ್ವಯ ಅಧಿಕಾರಿಗಳು. ಯಾವುದೇ ಶಿಕ್ಷಣದ ಸಮಸ್ಯೆಗಳು ಬಂದಾಗ ನಾನೊಂದು ಮುಖ್ಯ ಶಿಕ್ಷಕಿಯಾಗಿ ಫೋನಾಯಿಸುವುದು ನಮ್ಮ ಸಮನ್ವಯ ಅಧಿಕಾರಿಗಳಿಗೆ. ನಮ್ಮ ಪ್ರತಿಯೊಂದು ಶಿಕ್ಷಣ ಇಲಾಖೆ ಶಾಲೆಗಳಲ್ಲಿ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಲಹೆ ಸೂಚನೆಗಳನ್ನು ಗೌರವಪೂರ್ವಕವಾಗಿ ನಮಗೆ ನೀಡುವವರು ನಮ್ಮ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳಾದಂಥ ಡಾಕ್ಟರ್ KS ಪ್ರಶಾಂತ್ ಕುಮಾರ್ ಸರ್. ಅವರು
ನಮ್ಮ ಇವತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕೂಡ ಹೌದು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ STMCಯ ಪರವಾಗಿ ಶಾಲಾ ಪರವಾಗಿ ಆದರದ ಗೌರವದ ಸ್ವಾಗತ ಸರ್. ಇವರಿಗೆ ಮಿಶ್ರಿಯ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಇದ್ದಾರೆ ನಾವು ಅವರನ್ನು ನಿವೃತ್ತ ಶಿಕ್ಷಕರು ಅಂತ ಹೇಳುವುದಿಲ್ಲ, ಅವರು ನಮ್ಮ ಜೊತೆಗೆ ಇರುವ ಮುಖ್ಯ ಶಿಕ್ಷಕರು. ಯಾಕೆ ಹೇಳಿದರೆ ರಾಜಗುಡ್ಡೆಯಲ್ಲಿ ಒಂದು ಕ್ರಮ ಇದೆ. ಅವರು ನಿವೃತ್ತರಾದರೂ ಪ್ರತಿಯೊಂದು ಶಾಲೆಯ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಚಟುವಟಿಕೆಗಳು ನಡೆಯಲಿ, ಧನ ಸಹಾಯ ಇರಲಿ, ತನು ಮನ ಮತ್ತು ಎಲ್ಲ ಸಹಾಯ ಹಸ್ತವನ್ನು ನೀಡುವವರು ನಮ್ಮ ನಿವೃತ್ತ ಶಿಕ್ಷಕರು. ಅದರಲ್ಲಿ ಇವತ್ತಿನ ಓರ್ವ ಅತಿಥಿ ನಮ್ಮ ಗಂಗಾ ಮೇಡಮ್, ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಅದೇ ರೀತಿ ಇನ್ನೋರ್ವೆ ನಮ್ಮ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೋರ್ವ ನಮ್ಮ ನಿವೃತ್ತ ಮುಖ್ಯ ಶಿಕ್ಷಕಿಯಾಗಿದ್ದ ನಮ್ಮ ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸಿಕೊಂಡಿರುವಂಥ ಶ್ರೀಮತಿ ವಿನೋದ ಮೇಡಮ್, ಅವರಿಗೂ ಶಾಲಾ ಪರವಾಗಿ ಆದರದ ಸ್ವಾಗತಗಳು ಮೇಡಮ್. ಇವರಿಗೆ ಮುಬಶೀರ್ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ಇನ್ನೋರ್ವ ಅತಿಥಿ ನಮ್ಮ ಗ್ರಾಮ ಪಂಚಾಯತ್ ಹರೇಕಳ ಇಲ್ಲಿ ನಮ್ಮದೇ ವಾರ್ಡಿನ ಸದಸ್ಯೆ, ಅವರು ಶ್ರೀಮತಿ ಕಲ್ಯಾಣಿ. ಅವರು ಹಿಂದಿನ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆಯಾಗಿ ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಯಾವುದೇ ಶಾಲೆಯಲ್ಲಿ ಚಟುವಟಿಕೆಗಳು ನಡೆಯಲಿ ಇವರು ನಮ್ಮ ಜೊತೆಗೆ ಜೋಡಿಸಿಕೊಂಡವರು. ಇವರಿಗೆ ಶಾಲೆಯ ಮೇಲೆ ಅಪಾರ ಪ್ರೀತಿ. ಇವರು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ ಕೂಡ ಆದರದ ಸುಸ್ವಾಗತ ಕಲ್ಯಾಣಿ ಮೇಡಮ್. ಇವರಿಗೆ ರಾಫಿಮ್ 8ನೇ ತರಗತಿ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಬಗಮ್ಮಿಲ ಶಾಲೆಯ ಮುಖ್ಯ ಶಿಕ್ಷಕರು ಮಾನ್ಯ ವಸಂತ್ ರೈ ಸರ್ ಅವರು. ಇವರು ಶಿಕ್ಷಕರ ಸಂಘದ ಸದಸ್ಯರೂ ಹೌದು. ಇವರು ರಾಜಗುಡ್ಡೆಗೆ ಮತ್ತು ಬಗಮ್ಮಿಲ ಶಾಲೆಗೆ ಏನೋ ಒಂದು ಬಂದ ಅಂದರೆ ಅವರು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಆಗುವಾಗ ನಮ್ಮ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೋಡಿಸಿಕೊಳ್ಳುವವರು ವಸಂತ್ ರೈ ಸರ್. ಇವರಿಗೆ ಶಾಲಾ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತೇನೆ ಸರ್. ಇವರಿಗೆ ತೌಫಿಕ್ 8ನೇ ತರಗತಿ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ಕಳೆದ ಬಾರಿ ನಮ್ಮಲ್ಲಿ ನಿವೃತ್ತರಾಗಿರುವಂಥ ನಮ್ಮ ಬಾಬು ಸರ್, ಇವರು ಕೂಡ ನಮ್ಮ ಶಾಲಾ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು. ಇವರನ್ನು ಕೂಡ ಆತ್ಮೀಯವಾಗಿ ಶಾಲೆ ಅಭಿನಂದಿಸ್ತಾ ಅವರಿಗೂ ಸುಸ್ವಾಗತ ಸರ್. ಇವರಿಗೆ ಫಾಕೀರ್ 8ನೇ ತರಗತಿ, ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಶಾಲೆಯ ಮೇಲೆ ಅಪಾರ ಅಭಿಮಾನ, ನಮ್ಮದೇ ಹತ್ತಿರದ ರಾಮಕೃಷ್ಣ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ರಾಧಾಕೃಷ್ಣ ರೈ, ಇವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಈ ಸಭಾ ಕಾರ್ಯಕ್ರಮದ ಓರ್ವ ಅತಿಥಿ ಕೂಡ ಹೌದು. ಅವರಿಗೆ ಗೌರವದ ಸುಸ್ವಾಗತ ಸರ್. ಇವರಿಗೆ ದಾನಿಶ್ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ನಾವೊಂದು ವಾರ್ಷಿಕೋತ್ಸವ ಅಥವಾ ವಿವೇಕ ಕೊಠಡಿ ಉದ್ಘಾಟನೆ ಮಾಡಬೇಕಾದ್ರೆ ಸಾಧಾರಣ 1 ತಿಂಗಳ ತಯಾರಿ ನಾವು ಮಾಡ್ತಾ ಇದ್ದೆವು. ಮಾಡುವಾಗ ನಮ್ಮ ಶಾಲಾ ಜೊತೆಗೆ ಶಿಕ್ಷಕರ ಜೊತೆಗೆ ಶಾಲೆಯಲ್ಲಿ ಇದ್ದುಕೊಂಡೇ ಶಾಲೆಯನ್ನು ಅಂದ ಚಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ನಮ್ಮ ಶಾಲಾ STMCಯ ಅಧ್ಯಕ್ಷರಾದಂಥ ಮಾನ್ಯ ಖಾಲಿದ್ರವರು. ಅವರಿಗೂ ಕೂಡ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತಾ ಅವರಿಗೂ ಕೂಡ ಸುಸ್ವಾಗತ ಸರ್. ಇವರಿಗೆ ರಿನಾಜ್ ಹೂ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದಾರೆ ನಮ್ಮ STMC ಉಪಾಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಗೌಸಿಯಾ ಮೇಡಮ್. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಜುನೈಬ್ ಹೂ ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ STMC ಸದಸ್ಯರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಆಗಮಿಸಿದ ಎಲ್ಲ ನಮ್ಮ ವಿದ್ಯಾಭಿಮಾನಿಗಳು, ಶಿಕ್ಷಣಾಭಿಮಾನಿಗಳು, ಊರ ಪೋಷಕರು, ಅದೇ ರೀತಿ ನಮ್ಮ ಪುಟಾಣಿಗಳು,
ಆಗಮಿಸಿದ ಎಲ್ಲ ಊರ ದಾನಿಗಳು, ಆನಂತರ ನಮ್ಮ STMCಯ ಮಾಜಿ ಅಧ್ಯಕ್ಷರುಗಳು, ಸರ್ವ ಸದಸ್ಯರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸುತ್ತಾ ಅವರೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಊರಿನ ಮಸೀದಿಯ ಅಧ್ಯಕ್ಷರಾದಂಥ ಮಾನ್ಯ ಮಸೂದ್ರವರು ಇಸ್ಮಾಯಿಲ್ ಮಸೂದ್ರವರು ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತ. ಆಗಮಿಸಿದ ಎಲ್ಲರಿಗೆ ಸ್ವಾಗತವನ್ನು ನೀಡುತ್ತಾ ನನ್ನ ಈ ಸ್ವಾಗತ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಬ್ದುಲ್ ರಹಿಮಾನ್ ರವರು, ಅವರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಅದೇ ರೀತಿ ನಮ್ಮ ಹರೇಕಳ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದಂಥ ಮಾನ್ಯ ತ್ಯಾಗಮ್ ಸರ್ ಅವರು ಕೂಡ ನಮ್ಮ ಶಾಲೆಯ ಮೇಲೆ ಅಭಿಮಾನವಿಟ್ಟು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕು. ಆತ್ಮೀಯವಾಗಿ ಸ್ವಾಗತ ಸರ್. ಅವರನ್ನು ಆದರದಿಂದ ಸ್ವಾಗತಿಸಿದ ಶ್ರೀಮತಿ ಗೀತಾ ಮೇಡಮ್, ಮುಖ್ಯ ಶಿಕ್ಷಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ, ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಇವರಿಗೆ ನಿದಾಶ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ. ಹೇ ದೇವ, ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲಿ, ನಿಮ್ಮ ಪ್ರೇಮ ನಮ್ಮನ್ನು ಸುತ್ತಿಕೊಳ್ಳಲಿ, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ, ಸರ್ವಾಂತರ್ಯಾಮಿಯಾದ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ, ನಮ್ಮನ್ನು ಕತ್ತಲೆಯಿಂದ ಬೆಳಕಿನತ್ತ ಮುನ್ನಡೆಸಲಿ ಎಂದು ಭಗವಂತನಲ್ಲಿ ಮನದಾಳದಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಸಂಸ್ಕೃತಿಯ ಮೆರುಗನ್ನು ಸೂಚಿಸುವ ದೀಪ ಬೆಳಗುವುದರ ಮೂಲಕ ಈಗ ಕಾರ್ಯಕ್ರಮದ ಉದ್ಘಾಟನೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು HR ಈಶ್ವರ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ, ಇವರು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿಕೊಂಡು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ಮುಸ್ಸಂಜೆಯ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆಯಲ್ಲಿ ಹಬ್ಬದ ಸಡಗರದ ರೀತಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ನಮ್ಮ ಗೌರವಾನ್ವಿತ ಜನಪ್ರಿಯ ಕರ್ನಾಟಕ ಸುಪುತ್ರ ನಮ್ಮ UT ಖಾದರ್ ಸರ್ ಅವರು ನಮ್ಮ ಇಲಾಖೆಯ ವಿವೇಕ ಯೋಜನೆಯಡಿಯ 2 ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಅವರ ಅಮೃತ ಹಸ್ತದಿಂದ. ಜೊತೆಗೆ ಸಂಜಾ ಕಾರ್ಯಕ್ರಮವಾಗಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಬ್ಬದ ಸಡಗರದ ರೀತಿಯಲ್ಲಿ ನಮ್ಮ ಗೀತಾ ಮೇಡಮ್ರವರು, SDMC ಅವರು, ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ಗೀತಾ ಮೇಡಮ್ ಚೆನ್ನಾಗಿ ಮಾಡಿದಿರಿ. ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಜೊತೆಗೆ ವೇದಿಕೆಯಲ್ಲಿ ಗೌರವಾನ್ವಿತ ಅಧ್ಯಕ್ಷರಾದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಗುಲಾಬಿ ಮೇಡಮ್ರವರಿದ್ದಾರೆ. ಗೌರವಾನ್ವಿತ ಉಪಾಧ್ಯಕ್ಷರಾದಂತಹ
ನಮ್ಮ ಮಜೀದ್ ಸರ್ ಇದ್ದಾರೆ, ನಮ್ಮ STMC ಅಧ್ಯಕ್ಷರಿದ್ದಾರೆ, ಗೌರವಾನ್ವಿತ ಕಲ್ಯಾಣಿ ಮೇಡಮ್ರವರಿದ್ದಾರೆ, ಮತ್ತು ನಮ್ಮ ಅರೆಕಳ ಗ್ರಾಮ ಪಂಚಾಯಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಆ ಒಂದು ಹೆಸರಿಗೆ ಕಾರಣಕರ್ತರಾದಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರಾದಂಥ ಫಕ್ರುದ್ದೀನ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ವಿದ್ಯಾ ಮೇಡಮ್ರವರಿದ್ದಾರೆ, ಕಲ್ಯಾಣಿ ಮೇಡಮ್ರವರಿದ್ದಾರೆ, ವಿನೋದ ಮೇಡಮ್ರವರಿದ್ದಾರೆ, ಮತ್ತು ತ್ಯಾಗಮ್ ಸರ್ ಇದ್ದಾರೆ, ಗಂಗಾ ಮೇಡಮ್ರವರಿದ್ದಾರೆ, ನಮ್ಮ ರಾಧಾಕೃಷ್ಣ ಸರ್ ಇದ್ದಾರೆ, ವಸಂತ್ ಸರ್ ಇದ್ದಾರೆ, ನಮ್ಮ ಬಾಬಣ್ಣ ಇದ್ದಾರೆ, ನಮ್ಮ STMC ಸದಸ್ಯರಾದಂಥ ಗೌಶಿಯ ಮೇಡಮ್ರವರಿದ್ದಾರೆ, ಮತ್ತು ಪಂಚಾಯಿತಿ ಗೌರವಾನ್ವಿತ ಮೆಂಬರ್ಗಳಿದ್ದೀರಿ, ಶಿಕ್ಷಕರು, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು, ಊರಿನ ಪ್ರಮುಖ ಗಣ್ಯರು, ತಾವುಗಳೆಲ್ಲರೂ ಹಾಜರಿದ್ದೀರಿ. ಮಗದೊಮ್ಮೆ ತಮಗೆ ಶುಭಾಶಯಗಳನ್ನು ಕೋರುತ್ತಾ, ನಮ್ಮದು ಯಾವುದೋ ತುರ್ತು ಕೆಲಸದ ಮೇಲಿದ್ದೋ ಬರುವ ಹಾಗೆ ಇಲ್ಲ. ಆದರೂ ಕೂಡ ನಮ್ಮ ಗೀತಾ ಮೇಡಮ್ರವರು, ನಮ್ಮ ಬಾಬಣ್ಣ ಅವರಿಬ್ಬರು ಕರೆಯೋ ರೀತಿ ಇದೆಯಲ್ಲ, ತಪ್ಪಿಸ್ಕೊಳ್ಳೋಗೇ ಇಲ್ಲ. ಬರಲೇಬೇಕು, ನೀವು ಬರಲೇಬೇಕು ಅಂತ ಒಂದು ಆತ್ಮೀಯತೆಯಿಂದ ನಮ್ಗೆ ಹೇಳ್ತಾರಲ್ಲ, ಆಗ ಆ ಮಾತಿಗೆ ನಾವು ಬರೋಕ್ಕಾಗೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಒಂದು ಅವರ ಮೇಲೆ ಪ್ರೀತಿ, ಈ ಊರಿನ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿಯನ್ನು ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ತುಂಬ ಸಂತೋಷ ಆಗ್ತಾಯಿದೆ. ಮಕ್ಕಳ ಪೋಷಕರು ತಾವುಗಳು ಬಂದಿದ್ದೀರಿ. ತಮ್ಮ ತಮ್ಮ ಮಕ್ಕಳುಗಳ ಚಟುವಟಿಕೆಗಳನ್ನು, ಪ್ರತಿಭೆಗಳನ್ನು ನೋಡಲಿಕ್ಕೆ ತಾವುಗಳು ಬಂದಿದ್ದೀರಿ. ಬಿಡುವು ಮಾಡಿಕೊಂಡು ನನ್ನ ಮಗ ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ, ನನ್ನ ಮಗಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ, ಪ್ರತಿಯೊಂದನ್ನು ಕೂಡ ನೋಡಲಿಕ್ಕೆ ಬಂದಿದ್ದೀರಿ. ಪೋಷಕರಿಗೆ ಒಂದು ಕಿವಿ ಮಾತು, ನಿಮ್ಮ ಮಕ್ಕಳುಗಳು ಒಳ್ಳೆಯ ಹೆಸರಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಇಲ್ಲಿರುವಂಥ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗ್ತಾ ಇದೆ. ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಬಾಳು ಬಂಗಾರವಾಗುತ್ತದೆ. ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ. ನೀವು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಯಾರು ಒಳ್ಳೆ ಅಧಿಕಾರಿಗಳು, ಹೆಚ್ಚು ಅಧಿಕಾರಿಗಳಾಗಿದ್ದಾರೆ, ಯಾರು ಹೆಚ್ಚು ಒಳ್ಳೆಯ ರಾಜಕಾರಣಿಗಳಾಗಿದ್ದಾರೆ, ಯಾರು ವಿಜ್ಞಾನಿಗಳಾಗಿದ್ದಾರೆ, ಯಾರು ಸಮಾಜದ ಚಿಂತಕರು ಯಾರಿದ್ದಾರೆ, ಯಾರನ್ನೇ ಕೇಳಿದರು ನೀವು ಎಲ್ಲಿ ಓದಿದ್ರಪ್ಪ ಅಂತ ಕೇಳಿದರೆ ನಾವು ಸರ್ಕಾರಿ ಶಾಲೆ ಅಂತ ಹೇಳ್ತಾರೆ. ಅದರ ಅರ್ಥ ಏನಪ್ಪ ಅಂತಂದರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳಿಗೂ ಕೂಡ ಸೋಲು ಗೆಲುವು, ಬಡತನ ಸಿರಿತನ ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಎಲ್ಲ ಕೌಶಲ್ಯವನ್ನು ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಕಲಿಸ್ಕೊಡ್ತಾರೆ. ಮಕ್ಕಳು ಅತಿ ಮುಖ್ಯವಾಗಿ ಅದನ್ನು ಕಲಿಬೇಕು. ಒಳ್ಳೆಯ ಸಂಸ್ಕಾರವನ್ನು ಕಲಿಬೇಕು. ಹಿರಿಯವ್ರ ಜೊತೆ, ವಯಸ್ಸಾದವರ ಜೊತೆ, ಶಿಕ್ಷಕರ ಜೊತೆ ಯಾವ ರೀತಿ ವರ್ತಿಸಬೇಕು ಎಂಬುದನ್ನು ಕಲಿಬೇಕು. ಅದನ್ನು ನಮ್ಮ ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ನಿಮ್ಮ ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಪಾಪ ಸುಮಾರು 3 ಗಂಟೆಯಿಂದಲೂ ಕೂಡ ರೆಡಿಯಾಗಿ ಅವರು ತಮ್ಮ ತಮ್ಮ ಡ್ಯಾನ್ಸ್ಗಳನ್ನು, ಹಾಡುಗಳನ್ನು, ನೃತ್ಯಗಳನ್ನು ಮಾಡಲಿಕ್ಕೆ ಕಾತುರದಿಂದ ಇದ್ದಾರೆ. ತಾವುಗಳು ಕೂಡ ನೋಡಲಿಕ್ಕೆ ಕಾತುರರಾಗಿದ್ದೀರಿ. ಹಾಗಾಗಿ ಮಕ್ಕಳ ಕಡೆ ಹೆಚ್ಚು ಗಮನವನ್ನು ಕೊಡಿ. ಪ್ರತಿದಿನ ಅವರು ಏನು ಓದುತ್ತಾರೆ ಅನ್ನೋದನ್ನು ತಾವು ಸುಮ್ಮನೆ ಆದರೂ ಕೇಳಬೇಕು. ಇವತ್ತು ನಿನಗೆ ಯಾವ ಪಾಠ ಮಾಡಿದರು, ಏನನ್ನು ಬರೆಸಿದ್ರು, ತೆಗೆದುಕೊಂಡು ಬಾ, ಚೆಕ್ ಮಾಡಬೇಕು. ನೀವು ಪ್ರತಿಯೊಂದನ್ನು ತಾವುಗಳು ಗಮನಿಸಿದಾಗ ಮಾತ್ರ ಆ ಮಕ್ಕಳು ಇನ್ನೂ ಚೆನ್ನಾಗಿ ಓದಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳಲ್ಲಿ ಒಳ್ಳೆಯ ಪ್ರತಿಭೆ ಇತ್ತು ಅಂದರೆ ಅವ್ರು ಯಾವ ಊರಿಗೆ ಹೋದರೂ ಕೂಡ ಅವರು ಜೀವನವನ್ನು ನಿಭಾಯಿಸ್ತಾರೆ. ಹಾಗಾಗಿ ಆ ಮಕ್ಕಳು ಎಲ್ಲೇ ಇದ್ದರೂ ಕೂಡ ಅವರು ಒಳ್ಳೆಯ ವಿದ್ಯಾವಂತರಾಗಿರಬೇಕು, ಪ್ರಜ್ಞಾವಂತರಾಗಿರಬೇಕು, ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡಿರಬೇಕು. ಜ್ಞಾನವನ್ನು ಪಡ್ಕೋಬೇಕು ಅಂದರೆ ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯವಿಲ್ಲ. ಮನೆಗಳಲ್ಲೂ ಕೂಡ ತಾವುಗಳು ಏನು ಓದುತ್ತಿದೆಯಾ, ಏನು ಬರಿತಿದೆಯಾ ಎಲ್ಲವನ್ನು ಗಮನಿಸಬೇಕು, ನೋಡಬೇಕು. ಆಗ ಮಕ್ಕಳು ಚೆನ್ನಾಗಿ ಭಾಗವಹಿಸ್ತಾರೆ, ಓದ್ತಾರೆ.
ಮತ್ತು ಮಕ್ಕಳಲ್ಲಿ ಪ್ರತಿಯೊಂದು ಮಗುವಿನಲ್ಲೂ ಕೂಡ ತನ್ನದೇ ಆದಂಥ ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಗುರುತಿಸಬೇಕು, ನಾವು ಪ್ರೋತ್ಸಾಹಿಸಬೇಕು. ಚೆನ್ನಾಗಿ ಓದ್ತೀಯ, ವೆರಿ ಗುಡ್. ಚೆನ್ನಾಗಿ ಹಾಡು ಹೇಳ್ತೀಯ, ವೆರಿ ಗುಡ್, ಪ್ರಾಕ್ಟೀಸ್ ಮಾಡು. ಚೆನ್ನಾಗಿ ಚಿತ್ರವನ್ನು ಬರೀತೀಯ, ಪೇಂಟಿಂಗ್ ಮಾಡ್ತೀಯ, ವೆರಿ ಗುಡ್, ಪ್ರಾಕ್ಟೀಸ್ ಮಾಡು. ಈ ಥರದ ಒಳ್ಳೊಳ್ಳೆ ಕೆಲಸಗಳಿಗೆ ನಾವು ಮಕ್ಕಳನ್ನು ತೊಡಗಿಸಿದಾಗ ಆ ಮಕ್ಕಳಲ್ಲಿ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ಶಾಲೆಯ ಮೇಲೆ ಅಪಾರ ಗೌರವ. ಯಾಕಪ್ಪ ಅಂತಂದರೆ ನಮ್ಮ ಗೀತಾ ಮೇಡಮ್ಗೆ ಹೇಳ್ದು, ಗೀತಾ ಮೇಡಮ್ ಬಂದ್ಬಿಡಿ, ನಮ್ಮಲ್ಲಿ ECO ಮತ್ತು CRP ಹುದ್ದೆ ಖಾಲಿ ಇದೆ, ಬಂದ್ಬಿಡಿ ಅಂತ. ಅವ್ರು ಒಂದೇ ಮಾತು ಹೇಳಿತ್ತು, ನಾನು ಬಿಟ್ಟು ಬರೋದಿಲ್ಲ ಸರ್, ಇಂಥ ಒಳ್ಳೆ ಶಾಲೆ ಬಿಟ್ಟು ಬರೋಕ್ಕಾಗ್ತದ? ಇಂಥ ಒಳ್ಳೆ ಸ್ಟಾಫ್ ಇದೆ, ನನ್ನ ಸ್ಟಾಫು ಸೂಪರ್, ಇಂಥ ಸ್ಟಾಫ್ ಎಲ್ಲೂ ಸಿಗಲ್ಲ, ಅವ್ರು ಬಿಟ್ಟು ಬರೋಲ್ಲ. ಹಳೆ ವಿದ್ಯಾರ್ಥಿಗಳನ್ನು ಬಿಟ್ಟು ಬರೋಲ್ಲ. ನಮ್ಮ ಊರಿನವರು STMC ಅವರು ಎಲ್ಲರೂ ಕೂಡ ಅಷ್ಟು ನಾವು ಚೆನ್ನಾಗಿದ್ದೀವಿ, ಒಂದು ಮನೆಯ ಸದಸ್ಯರಿದ್ದಾಗಿದ್ದೀವಿ. ಎಲ್ಲ ನಮ್ಮ ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗ್ತಾರೆ. ಇಂಥ ಶಾಲೆ ನನ್ನ ಜೀವನದಲ್ಲೇ ಸಿಗೋದಿಲ್ಲ, ನಾನು ECO BRP ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಅದರ ಅರ್ಥ ಏನಪ್ಪ ಅಂದರೆ, ಊರಿನವರು ನಿಮ್ಮ ಮೇಲೆ ಯಾವ ಗೌರವವನ್ನು ಇಟ್ಟಿದ್ದಾರೆ, ನೀವು ಊರಿನವರ ಮೇಲೆ ಯಾವ ಗೌರವವನ್ನು ಇಟ್ಟಿದ್ದೀರಿ ಎಂಬುದನ್ನು ತೋರಿಸ್ತದೆ. ಶುಭವಾಗಲಿ, ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ, ಭಗವಂತ ಒಳ್ಳೆಯದನ್ನು ಮಾಡ್ತಾನೆ. ಕಡೆಯದಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳಿಗೆ ನಮ್ಮ ಊರಿನವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ತಮ್ಮಗಳ ಸಹಕಾರ ಅತಿ ಮುಖ್ಯ. ನೀವು ಹೆಚ್ಚು ನಮಗೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹಕಾರವನ್ನು ನೀಡಿದರೆ ನಾವು ಇನ್ನೂ ಹೆಚ್ಚು ಕಲಿಸ್ಲಿಕ್ಕೆ, ಹೆಚ್ಚು ಆ ಮಕ್ಕಳ ಅಭಿವೃದ್ಧಿಯ ಕಡೆ ನಾವು ಗಮನ ಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಸಹಕಾರ ಸದಾ ಇದೇ ರೀತಿ ಮುಂದುವರಲಿ ಅಂತ ನಮ್ಮ ಪ್ರಕೃತಿ ಸರ್ರು ಮತ್ತು ಗುಲಾಬಿ ಮೇಡಮ್ಮು, ನಮ್ಮ ಉಪಾಧ್ಯಕ್ಷರಾದಂಥ ಮಜೀದ್ ಸರ್ ಅವರು, ಗುಲಾಬಿ ಮೇಡಮ್ ಗೊತ್ತು. ನಿಮ್ಮೆಲ್ಲರ ಸಹಕಾರ ಬೇಕು, ನಮ್ಮ ಸರ್ಕಾರಿ ಶಾಲಾ ಮಕ್ಕಳ ಮೇಲೆ ಹೆಚ್ಚು ಸಹಕಾರ ಇರಲಿ, ಪ್ರೀತಿ ವಿಶ್ವಾಸ ಇರಲಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆ ಎಲ್ಲ ವಂದಿಸುತ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಹಿ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀಯುತ ಅನೀಫ್ ಸರ್ ಆಗಮಿಸಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಆಶಿಕ್ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಅನೀಸ್ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಶಹೀಂ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಶಾಲೆ ಎಂದರೆ ಕೇವಲ ಬೋಧನೆ ಮತ್ತು ಕಲಿಕೆಗೆ ಮಾತ್ರ ಸೀಮಿತವಲ್ಲ. ಇಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯೂ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯು ಪ್ರಸಕ್ತ ಸಾಲಿನಲ್ಲಿ ಕೈಗೊಂಡ ಎಲ್ಲ ಕಾರ್ಯಯೋಜನೆಗಳ ಸಂಕ್ಷಿಪ್ತ ವರದಿ ಈ ರೀತಿಯಾಗಿದೆ. ನಮ್ಮ ಶಾಲಾ ವರದಿಯನ್ನು ಮಂಡಿಸಲು ಬರುತ್ತಿದ್ದಾರೆ ಶ್ರೀಮತಿ ಗೀತಾ, ನಮ್ಮ ಶಾಲಾ ಮುಖ್ಯ ಶಿಕ್ಷಕರು. ಎಲ್ರಿಗೂ ಶುಭ ಸಂಜೆ. ಶಾಲಾ ವರದಿ 2018-2023, ದಿನಾಂಕ 20/12/2023. ಶಿಕ್ಷಣವೆಂದರೆ ಮನಸ್ಸು, ದೇಹ, ಬುದ್ಧಿಗಳೊಂದಿಗೆ ದೊರೆಯುವ ಸಂಸ್ಕಾರ. ವಿದ್ಯೆಯಿಂದಲೇ ಮನುಷ್ಯನಿಗೆ ಸುಖ, ಭೋಗ, ಧನ, ಕೀರ್ತಿ ಕೈಗೂಡುತ್ತದೆ. ಎಲ್ಲ ಸಂಪತ್ತುಗಳು ಹಂಚಿಕೊಂಡಷ್ಟು ಕ್ಷೀಣಿಸುತ್ತದೆ. ಆದರೆ ವಿದ್ಯೆ ಎಂಬ ಸಂಪತ್ತು ಮಾತ್ರ ಹಂಚಿಕೊಂಡಷ್ಟು ವೃದ್ಧಿಸುತ್ತದೆ ಮತ್ತು ಆ ವಿದ್ಯೆಯನ್ನು ಎಷ್ಟು ಗೋಪ್ಯವಾಗಿ ಇಡ್ತೇವೋ ಅಷ್ಟು ಅದು ಕ್ಷೀಣಿಸುತ್ತದೆ. ನೇತ್ರಾವತಿ ನದಿಯ ಈ ಸುಂದರ ತಟದಲ್ಲಿ ಊರಿಗೆ ಒಂದು ಕಳಶವಿಟ್ಟಂತೆ ರಾಜಗುಡ್ಡೆಯಲ್ಲಿ 1991 ಇಸವಿಯಲ್ಲಿ ತಲೆ ಎತ್ತಿರುವ ನಮ್ಮಿ ಶಾಲೆ ಈ ಊರಿನ ಸಹೃದಯಿ ವಿದ್ಯಾಪ್ರೇಮಿಗಳ ಪರಿಶ್ರಮದ ಕಾಣಿಕೆ. ವಿದ್ಯಾರ್ಥಿಗಳ ಪಠ್ಯ ಹಾಗೂ ಪಠ್ಯೇತರ ಪ್ರತಿಭೆಗಳನ್ನು ಗುರುತಿಸಲು ಇಲ್ಲಿ 2 ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ
ಆಚರಿಸುತ್ತಾ ಬಂದಿದ್ದೇವೆ. ಇದೊಂದು ವಾಡಿಕೆ ಕೂಡ ಆಗಿದೆ. 2023-24ನೇ ಸಾಲಿನ ಈ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಶಾಲಾ ವರದಿಯನ್ನು ತಮ್ಮ ಮುಂದಿಡಲು ಹರ್ಷ ಪಡ್ತಾ ಇದ್ದೇನೆ, ಸಂತೋಷ ಪಡ್ತಾ ಇದ್ದೇನೆ. 2017-18ರಲ್ಲಿ ರಜತ ಮಹೋತ್ಸವದ ಸಂದರ್ಭದಲ್ಲಿ ನಡೆದ ವಾರ್ಷಿಕೋತ್ಸವವು ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿರುತ್ತದೆ. ಅದಕ್ಕಾಗಿ ನಾವು ಸರ್ವರಿಗೂ ಆಭಾರಿಯಾಗಿರುತ್ತೇವೆ. ಕೆಲವೊಂದು ಕಾರಣಗಳಿಂದ ನಿಂತು ಹೋದ ವಾರ್ಷಿಕೋತ್ಸವವು ಮುಖ್ಯವಾಗಿ ಕೋವಿಡ್ ಎಂಬ ಮಾರಕ ರೋಗವು ನಮ್ಮ ಪ್ರಪಂಚಕ್ಕೆ ಬಂದಿರುವುದರಿಂದ ನಿಂತು ಹೋದ ವಾರ್ಷಿಕೋತ್ಸವವನ್ನು ಮತ್ತೆ ಈ ಶೈಕ್ಷಣಿಕ ವರ್ಷದಲ್ಲಿ ನಡೆಸುತ್ತಿರುವುದು ನಮಗೆಲ್ಲ ಸಂತೋಷವೇ ಸರಿ. ಈ ನಡುವೆ ನಡೆದ ಕಾರ್ಯಕ್ರಮಗಳ ಹಿನ್ನೋಟವನ್ನು ಈ ವರದಿಯಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ. ಮುಖ್ಯವಾಗಿ ನಮ್ಮಲ್ಲಿರುವ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ 2021-22ನೇ ಸಾಲಿನ ನೂತನ STMC ರಚನೆಯಾಗಿ 18 ಜನ ಸದಸ್ಯರಲ್ಲಿ ಶ್ರೀಯುತ ಅಬ್ದುಲ್ ರಹಿಮಾನ್ನವರು ಅಧ್ಯಕ್ಷರಾಗಿ ಶ್ರೀಮತಿ ಫೌಜಿಯಾ ಉಪಾಧ್ಯಕ್ಷೆಯಾಗಿ ಆಯ್ಕೆಗೊಂಡಿರುತ್ತಾರೆ. ಪ್ರಸ್ತುತ ಶ್ರೀಯುತ ಖಾಲಿದ್ರವರು ಅಧ್ಯಕ್ಷರಾಗಿ ಶ್ರೀಮತಿ ಗೌಸಿಯಾ ಉಪಾಧ್ಯಕ್ಷೆಯಾಗಿ STMCಯ ಎಲ್ಲ ಸದಸ್ಯರ ಜೊತೆಗೂಡಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮುಖ್ಯ ಶಿಕ್ಷಕಿಯಾಗಿದ್ದ ಶ್ರೀಮತಿ ವಿನೋದ ಮೇಡಮ್ ರವರ ನಿವೃತ್ತಿಯ ನಂತರ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಶ್ರೀಮತಿ ಚಂಚಲಾಕ್ಷಿ ಇವರು ಕಾರ್ಯನಿರ್ವಹಿಸುತ್ತಿದ್ದರು. ನಂತರ ಮೇ 2022ರಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಶ್ರೀಮತಿ ಗೀತಾ ಇವರು ಪದೋನ್ನತಿಗೊಂಡು ಪೂರ್ಣಕಾಲಿಕ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಅವಧಿಯಲ್ಲಿ ಸಹ ಶಿಕ್ಷಕಿಯಾದ ಶೋಭಾ ಟೀಚರ್ ಇವರು ನಿವೃತ್ತಿಯಾಗಿರುತ್ತಾರೆ. ನಿವೃತ್ತಿಯಾದರೂ ಶಾಲೆಗೆ ಪ್ರತಿದಿನ ಬಂದು ತನ್ನ ಸತತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಹಾಗೆಯೇ ಶ್ರೀ ಬಾಬು ಸರ್ ಇವರು ಕೂಡ ನಿವೃತ್ತಿಯಾಗಿರುತ್ತಾರೆ. ಶ್ರೀಮತಿ ಸುಜಾತ ಹಾಗೂ ಶ್ರೀಮತಿ ಪುಷ್ಪ ಇವರು ಕೂಡ ವರ್ಗಾವಣೆಗೊಂಡು ಬೇರೆ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಈ ಶಾಲೆಯಲ್ಲಿ ಶ್ರೀಮತಿ ಚಂಚಲಾಕ್ಷಿ, ಶ್ರೀಮತಿ ಆಶಾಲತಾ, ಶ್ರೀಮತಿ ಅರ್ಪಿತಾ, ಶ್ರೀಮತಿ ರಂಜಿತಾ GPT ಶಿಕ್ಷಕಿಯಾಗಿ ಹಾಗೂ ಅತಿಥಿ ಶಿಕ್ಷಕಿಯಾಗಿ ಶ್ರೀಮತಿ ನಾಗವೇಣಿ ಇವರು ತಮ್ಮ ಕರ್ತವ್ಯವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುತ್ತಿದ್ದಾರೆ. ಈಗ ಶಾಲೆಯಲ್ಲಿ ನಡೆಯುತ್ತಿರುವ ಶೈಕ್ಷಣಿಕ ಚಟುವಟಿಕೆಗಳು, ರಾಷ್ಟ್ರೀಯ ಹಬ್ಬಗಳು, ದಿನಾಚರಣೆಗಳು, ಇಲಾಖಾ ವತಿಯಿಂದ ನಡೆಯುತ್ತಿರುವ ಪ್ರತಿಭಾ ಕಾರಂಜಿ, ಕ್ರೀಡೋತ್ಸವ, ರಸಪ್ರಶ್ನೆ ಕಾರ್ಯಕ್ರಮಗಳು, ಫಿಟ್ ಇಂಡಿಯಾ ಮುಂತಾದ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಪುಟಾಣಿಗಳು ಭಾಗವಹಿಸಿ ಬಹುಮಾನವನ್ನು ಗಳಿಸಿರುತ್ತಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಹರೇಕಳ ಇಲ್ಲಿಯೂ ಅಲ್ಲಿಯ ಪಂಚಾಯಿತಿನವರು ಹಲವಾರು ಮಕ್ಕಳಿಗೆ ಹಲವು ಸ್ಪರ್ಧೆಗಳನ್ನು ನಡೆಸಿದಾಗಲೂ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಇದು ಕೂಡ ಅಭಿನಂದನೀಯ. ಪ್ರತಿಭಾ ಕಾರಂಜಿ ಲಘು ಸಂಗೀತ ಸ್ಪರ್ಧೆಯಲ್ಲಿ ನಮ್ಮಿ ಶಾಲೆಯ ಪುಟಾಣಿ ದಾನಿಶ್, ಅದೇ ರೀತಿ ಫಾತಿಮತ್ ಸ್ವಪ ಇವರು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 2022-23ನೇ ಸಾಲಿನ ಕ್ರೀಡೋತ್ಸವದಲ್ಲಿ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಎತ್ತರ ಜಿಗಿತ, ಗುಂಡೆಸೆತ, 400 ಮೀಟರ್ ಸ್ಪರ್ಧೆಗಳಲ್ಲಿ ಮೊಹಮ್ಮದ್ ದಾನಿಶ್ ಮತ್ತು ಮೊಹಮ್ಮದ್ ಮುನಾಫ್ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಆಯೋಜನೆ ಮಾಡಿದ್ದ ವಿಜ್ಞಾನ ಮಾದರಿ
ಪ್ರದರ್ಶನ ಸ್ಪರ್ಧೆಯಲ್ಲಿ ನಮ್ಮ 8ನೇ ತರಗತಿಯ ಹುಡುಗಿಯರು ಭಾಗವಹಿಸಿದ್ದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದು ಒಂದು ಹೆಮ್ಮೆಯ ವಿಚಾರವಾಗಿದೆ. ಅದೇ ರೀತಿ ಸರ್ಕಾರದಿಂದ ಸಿಗುವ ಅನೇಕ ಸವಲತ್ತುಗಳು. ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ, 2 ಜೊತೆ ಸಮವಸ್ತ್ರ, ಶೂ, ಸಾಕ್ಸ್, ಹಾಲು, ಮೊಟ್ಟೆ, ಚಿಕ್ಕಿ, ಅದೇ ರೀತಿ ಬಿಸಿಯೂಟ, ಈ ಎಲ್ಲ ಸೌಲಭ್ಯಗಳನ್ನು ಇಲಾಖೆಯಿಂದ ಪಡೆದು ಪೂರೈಸ್ತಾ ಇದ್ದೇವೆ. ಹಾಗೆಯೇ ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದ, ವಿಶೇಷ ವಿಕಲಚೇತನ ವಿದ್ಯಾರ್ಥಿ ವೇತನವನ್ನು ಕಾಲಕಾಲಕ್ಕೆ ಸಿಗುವಂತೆ ಎಲ್ಲ ಕ್ರಮಗಳನ್ನು ಶಾಲೆಯಿಂದ ಕೈಗೊಳ್ಳಲಾಗುತ್ತದೆ. ಅದೇ ರೀತಿ ಆರೋಗ್ಯದ ದೃಷ್ಟಿಯಲ್ಲಿ ಬಂದಾಗ ಪೋಷಕಾಂಶ ಉಳ್ಳ ಮಾತ್ರೆಗಳನ್ನು ಶಾಲೆಯಲ್ಲಿ ವಿತರಿಸಲಾಗುತ್ತದೆ. ಸರ್ಕಾರದ ವತಿಯಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ವೈದ್ಯಕೀಯ ತಪಾಸಣೆ ನಡೆದು ಸೂಕ್ತ ಸಲಹೆ ಸೂಚನೆ ಪಡೆದು ಮಕ್ಕಳು ಆರೋಗ್ಯವಾಗಿರುವಂತೆ ಕ್ರಮ ವಹಿಸಲಾಗಿದೆ. ವಿವೇಕ ಯೋಜನೆಯಡಿಯಲ್ಲಿ ಹೊಸ ಕೊಠಡಿ ನಿರ್ಮಾಣವಾಗಿದ್ದು ಇಂದು ವಿಧಾನಸಭಾ ಅಧ್ಯಕ್ಷರಾದಂಥ ಮಾನ್ಯ UT ಖಾದರ್ ಇವರು ಉದ್ಘಾಟನೆ ಮಾಡಿ ತರಗತಿ ನಡೆಸಲು ಅನುವು ಮಾಡಿಕೊಟ್ಟಿರುತ್ತಾರೆ. ಇದು ಕೂಡ ಒಂದು ಹೆಮ್ಮೆಯ ವಿಚಾರ. ಅದೇ ರೀತಿ ನಮ್ಮ ಶಾಲೆಗೆ ದಾನಿಗಳ ಕೊಡುಗೆ. ಮಂಗಳೂರು ವಿಶ್ವವಿದ್ಯಾನಿಲಯ ವತಿಯಿಂದ 1 ಕಂಪ್ಯೂಟರ್, ಇನ್ಫೋಸಿಸ್ ಸಂಸ್ಥೆಯ ವತಿಯಿಂದ 5 ಕಂಪ್ಯೂಟರ್ಗಳನ್ನು ಒದಗಿಸಲಾಗಿದೆ. ಹಾಗೆ ಕಂಪ್ಯೂಟರ್ಗಳಿಗೆ ಟೇಬಲ್, ಚೇರ್ ವ್ಯವಸ್ಥೆಯನ್ನು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರು CSR ಫಂಡಿನಡಿ ಸುಮಾರು 1 ಲಕ್ಷ ಅನುದಾನದಲ್ಲಿ ಮಾಡಿಸಿಕೊಟ್ಟಿರ್ತಾರೆ. ನಿವೃತ್ತ ಶಿಕ್ಷಕಿಯಾದಂಥ ಶ್ರೀಮತಿ ಶೋಭಾ ಮೇಡಮ್ ರವರು ಶುದ್ಧ ಕುಡಿಯುವ ನೀರಿನ ಯೋಜನೆ, ಅದೇ ರೀತಿ ಶ್ರೀ ಬಾಬು ಸರ್ ಇವರು ಸ್ಮಾರ್ಟ್ ಟಿವಿಯನ್ನು, ಅದೇ ರೀತಿ ಶ್ರೀಮತಿ ಪುಷ್ಪಾ ಇವರು 10,000 ಮೌಲ್ಯದ ಧನ ಸಹಾಯ, ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಜೀವಶಾಸ್ತ್ರ ವಿಭಾಗದ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಇವರು ಶಾಲೆಗೆ ಪ್ರಿಂಟರನ್ನು ನೀಡುತ್ತಾರೆ. ಅದೇ ರೀತಿ ನಮ್ಮಿ ಹಳೆ ವಿದ್ಯಾರ್ಥಿಗಳು ಅಂತ ಹೇಳುವುದಿಲ್ಲ, ಹಿರಿಯ ವಿದ್ಯಾರ್ಥಿಗಳು ನಮ್ಮಿ ಮಕ್ಕಳಿಗೆ ಕ್ರೀಡೋತ್ಸವವನ್ನು ಪ್ರೋತ್ಸಾಹಿಸಲು ತಾಲೂಕು ಮಟ್ಟ, ಕ್ಲಸ್ಟರ್ ಮಟ್ಟಕ್ಕೆ ಆಟ ಆಡಲಿಕ್ಕೆ ಹೋಗುವಾಗ ಅವರಿಗೆ ಸಮವಸ್ತ್ರದ ಒಂದು ವ್ಯವಸ್ಥೆಯನ್ನು ನಮ್ಮಿ ಹಿರಿಯ ವಿದ್ಯಾರ್ಥಿಗಳು ಮಾಡಿಕೊಟ್ಟಿರುತ್ತಾರೆ. ಅವರಿಗೆ ಕೂಡ ಅಭಿನಂದನೆಗಳು. ಈಗ ಮುಖ್ಯವಾಗಿ ನಮ್ಮ ಶಾಲೆಗೆ ಬೇಕಾದ ಅವಶ್ಯಕತೆಗಳು. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ ಇದ್ದು ಸುಮಾರು 140 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಆಟದ ಮೈದಾನ ಅತ್ಯಗತ್ಯ. ಶಾಲಾ ಪರಿಸರದ ಸ್ವಚ್ಛತೆ ಮತ್ತು ಕಟ್ಟಡದ ಸುರಕ್ಷತೆಯ ದೃಷ್ಟಿಯಿಂದ ಶಾಲಾ ಆವರಣ ಗೋಡೆ ಆಗಬೇಕಾಗಿದೆ. ಪ್ರತಿ ಒಬ್ಬರಂತೆ ಶಿಕ್ಷಕರ ಅವಶ್ಯಕತೆ ಇದೆ. ಪರಿಣಾಮಕಾರಿ ಪಾಠ ಬೋಧನೆಗೆ ಪ್ರೊಜೆಕ್ಟರ್ ಅವಶ್ಯಕತೆ ಇದೆ. ದೈಹಿಕ ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಆ ಹುದ್ದೆಯ ಶಿಕ್ಷಕರ ನಿರೀಕ್ಷೆಯಲ್ಲಿದ್ದೇವೆ. ಹೆಚ್ಚಿನ ಪೋಷಕರ ಆದ್ಯತೆಯ ಮೇರೆಗೆ LKG, UKG ಆರಂಭಿಸಲು ಉತ್ಸುಕತೆ ಹೊಂದಿದ್ದು ಇಂಗ್ಲಿಷ್ ಮಾಧ್ಯಮಕ್ಕೆ ಅನುಮತಿಯನ್ನು ನೀಡಬೇಕಾಗಿದೆ. ಈ ಮೇಲಿನ ಎಲ್ಲ ಅವಶ್ಯಕತೆಗಳನ್ನು ಗಣ್ಯರ ಮುಂದಿಡುತ್ತಾ ಶೀಘ್ರವಾಗಿ ಈ ಬೇಡಿಕೆಗಳಿಗೆ ಸ್ಪಂದಿಸುವರೆಂಬ ಭರವಸೆಯನ್ನು ಹೊಂದಿದ್ದೇನೆ. ಜ್ಞಾನವೇ ಜೀವನದ ಜ್ಯೋತಿ. ಈ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ವಿದ್ಯಾಲಯ ಎಲ್ಲರ ಆಶಾಕಿರಣವಾಗಿ ಮೂಡಿಬರಬೇಕು. ಈ ಸುಸಂದರ್ಭದಲ್ಲಿ ಶಾಲೆಯ ಸ್ಥಾಪನೆ, ಬೆಳವಣಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಾನೀಯರನ್ನು, ಅಂತೆಯೇ ವಿದ್ಯಾಭಿಮಾನಿಗಳನ್ನು ಸ್ಮರಿಸುತ್ತಾ ಇಂದಿನ ವಾರ್ಷಿಕೋತ್ಸವವನ್ನು ನಡೆಸಲು ಸಹಕರಿಸಿದ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು,
ಹಿರಿಯ ವಿದ್ಯಾರ್ಥಿ ಬಳಗ, ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು, ಊರ ಮಹನೀಯರು, ಸಹೃದಯಿ ದಾನಿಗಳನ್ನು ಕೃತಜ್ಞಾಪೂರ್ವಕವಾಗಿ ಅಭಿನಂದಿಸುತ್ತಾ ಈ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಸನ್ಮಾನಗಳ ಶುಭ ಮಿಲನವಿದು. ಸುಂದರಮಯ ಈ ಗಳಿಗೆ. ಇದೀಗ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ಬದ್ರುದ್ದೀನ್ ಸರ್, ನಿಕಟಪೂರ್ವ ಹರೇಕಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು. ಹರೇಕಳ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು. ನಮಗೆಲ್ಲ ಹೆಮ್ಮೆಯ ವಿಚಾರ. ಯಾಕೆ ಹೇಳಿದರೆ, ನಾವು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಇವತ್ತು ನಮಗೆ ಗೌರವವಾಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಯಾಕೆ ಹೇಳಿದರೆ, ನಮ್ಮ ಗ್ರಾಮೀಣ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಅವರನ್ನು ಗುರುತಿಸಿಕೊಂಡು ಅವರಿಗೆ 2023-24 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ನೀಡಿದೆ. ಅವರು ನಿಮಗೆಲ್ಲರಿಗೆ ಗೊತ್ತಿರುವಂಥ ವಿಚಾರ, ನಮ್ಮ ಹರೇಕಳ ಗ್ರಾಮ ಪಂಚಾಯಿತಿ ಇವರು ಓರ್ವ ಇದ್ದುಕೊಂಡು ಅವರೆಲ್ಲ ಬಳಗವನ್ನು ಒಟ್ಟಿಗೆ ಕೈ ಜೋಡಿಸಿಕೊಂಡು ಹರೇಕಳ ಗ್ರಾಮ ಪಂಚಾಯಿತಿಯನ್ನು ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದವರು. ಅವರನ್ನು ಗುರುತಿಸಿಕೊಂಡು ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ನಮ್ಮ ಊರಿನ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಸರ್ಕಾರ ಗುರುತಿಸಿಕೊಂಡಿದೆ ಹೇಳಿದರೆ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಅಭಿನಂದನೆಗಳು ಸರ್ ತಮಗೆ. ಸ್ಫೂರ್ತಿಯ ಚಿಲುಮೆಯಂತಿರುವ, ಸದಾ ಹಸನ್ಮುಖಿಯಾಗಿರುವ, ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಈ ಕಾರ್ಯದ ಹಿಂದಿನ ಶಕ್ತಿಯೇ ಆಗಿರುವಂಥ ಇವರು ಉತ್ಸಾಹಿ ರಾಜಕಾರಣಿಯೂ ಹೌದು, ನಮ್ಮೆಲ್ಲರ ಪಾಲಿಗೆ ಒಬ್ಬ ಒಳ್ಳೆಯ ಶಿಕ್ಷಣ ಪ್ರೇಮಿಯೂ ಹೌದು. ಇವರನ್ನು ಸನ್ಮಾನಿಸೋದು ನಮ್ಮೆಲ್ಲರ ಒಂದು ಸಾಧನೆ ಅಥವಾ ನಮಗೆ ಒಂದು ಹೆಮ್ಮೆ ಅಂತ ಹೇಳುತ್ತಾ ಈ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿದ ತಮಗೆ ಅಭಿನಂದನೆಗಳು. ಹಾಗೆ ಸನ್ಮಾನ ಕಾರ್ಯದಲ್ಲಿ ತೊಡಗಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸದಸ್ಯರಾದಂಥ ಶ್ರೀಯುತ ಅನೀಫ್ ಸರ್, ಶ್ರೀಮತಿ ಕಲ್ಯಾಣಿ ಮೇಡಮ್, ರೆಹನಾ ಮೇಡಮ್ ಹಾಗೂ ರೇನಾ, ಇವರಿಗೊಂದು ಕಿರು ಸನ್ಮಾನ ಅಂತ ಹೇಳೋದಿಲ್ಲ, ನಿಮ್ಮನ್ನು ಗುರುತಿಸುವಿಕೆ ಏನು ಮಾಡ್ತಾ ಇದ್ದೇವೆ ಸರ್, ನೀವೆಲ್ಲರೂ ಅದನ್ನು ಸ್ವೀಕರಿಸಬೇಕು ಅಂತ ನಮ್ಮ ಶಾಲೆಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ವಾರ್ಡಿನ ಸದಸ್ಯರಾಗಿದ್ದುಕೊಂಡು ನಮ್ಮ ಶಾಲೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಹಕರಿಸುತ್ತಾ ಏನೇ ಒಂದು ಸಮಸ್ಯೆ ಆದರೂ ಅದನ್ನು ಹೂ ಎತ್ತಿದಷ್ಟು ಸುಲಭವಾಗಿ ಮಾಡಿಕೊಂಡು ನಮಗೆ ಪ್ರತಿ ಕಾರ್ಯಕ್ರಮದಲ್ಲೂ ಸಹಕಾರ ಮಾಡುತ್ತಾ ಬಂದಿರುವ ಈ 5 ಜನ ಸದಸ್ಯರಿಗೆ ನಮ್ಮ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಅವರದನ್ನು ಸ್ವೀಕರಿಸಿ ಮುಂದೆಯೂ ನಮಗೆ ಇಂಥದ್ದೇ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಶಾಲೆಗೆ ಸದಾ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ
ಶಾಲೆಯ ಮೇಲೆ ಅಭಿಮಾನವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 60 ವರ್ಷ ದಾಟಿದ್ರು ಅವರ ಸೇವೆಯನ್ನು ನಮ್ಮ ಶಾಲೆಯು ಇನ್ನೂ ಪಡೀತಾ ಇದೆ. ಕೈಗಳ ಹಿಂದೆ ಅನೇಕ ಪರಿಶ್ರಮ ಇದೆ. ಇವರು ಓರ್ವ ನಿವೃತ್ತ ಶಿಕ್ಷಕಿಯಾಗಿರ್ಬೋದು, ಆದರೆ ನಮ್ಮ ಶಾಲೆಯಲ್ಲಿ ಪ್ರತಿದಿನ ಬಂದು ಎಲ್ಲರ ಜೊತೆಗೆ ಸೇರಿಕೊಂಡು ಹಿರಿಯ ವಿದ್ಯಾರ್ಥಿಗಳು ಇರ್ಬೋದು, ಶಿಕ್ಷಕ ವೃಂದ ಇರ್ಬೋದು, ನಮ್ಮ ಏನು ಸಾಂಸ್ಕೃತಿಕ ಚಟುವಟಿಕೆಗಳು ಇರ್ಬೋದು, ಕ್ರೀಡೋತ್ಸವ ಇರ್ಬೋದು, ಮಕ್ಕಳನ್ನು ಕರ್ಕೊಂಡು ಹೋಗುವಷ್ಟ ಮಟ್ಟಿಗೆ ಎಲ್ಲ ವಿಚಾರಗಳಲ್ಲಿ ಕೈ ಜೋಡಿಸಿಕೊಂಡವರು ನಮ್ಮ ಶೋಭಾ ಟೀಚರು. ಅವರಿಗೆ ಸನ್ಮಾನ ಹೇಳಿದರೆ ಇದು ಅವರದ್ದು ಗೌರವದ ಸನ್ಮಾನ. ನಮಗೆ ನಾವು ಮಾಡುವಂಥದ್ದು ಅವರ ಮೇಲೆ ನಮಗೇನೋ ಒಂದು ಅಭಿಮಾನ, ಅವರಿಗೂ ಕೂಡ ಶಾಲೆಯ ಬಗ್ಗೆ ಏನೋ ಒಂದು ಅಭಿಮಾನ. ಏನೇ ಸಮಸ್ಯೆ ಬಂದರೂ ಒಂದು ಹಿರಿಯ ಸದಸ್ಯ ಆಗಿದ್ದುಕೊಂಡು ಅವರಲ್ಲಿ ಎಲ್ಲ ಸಲಹೆ ಸೂಚನೆಗಳನ್ನು ಮುಖ್ಯ ಶಿಕ್ಷಕಿಯಾಗಿ ಇದ್ದುಕೊಂಡು ನಾನು ಪಡೆಯುವವಳು. ನನಗೆ ನನ್ನ ಮನಸ್ಸು ಹೇಳುತ್ತಿದೆ, ಇಂದು ಅವರನ್ನು ಎಲ್ಲರ ಸಮ್ಮುಖದಲ್ಲಿ ಗೌರವಿಸಬೇಕಂತ ಒಂದು ತುಡಿತ ಇತ್ತು ನನಗೆ. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಇವತ್ತು ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಟೀಚರ್, ನಾವೆಲ್ಲರೂ ನಿಮಗೆ ಚಿರಋಣಿಗಳು. ಕಾರ್ಯಕ್ರಮವನ್ನು ಸ್ವೀಕರಿಸಿದ ಮತ್ತು ಸನ್ಮಾನ ಕಾರ್ಯವನ್ನು ನಡೆಸಿಕೊಟ್ಟಂಥ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸಮಾಜ ಸೇವಕಿ, ಶಿಕ್ಷಣ ಪ್ರೇಮಿ, ಹೈನುಗಾರಿಕೆಯಲ್ಲಿ ಹೆಸರು ಮಾಡಿರುವ ಮತ್ತು ಎಷ್ಟೋ ಮಹಿಳೆಯರಿಗೆ ಪ್ರೇರಣೆಯಾಗಿರುವ ಶ್ರೀಮತಿ ಮೈಮೂನಾ ಮಜೀದ್ ಇವರು ನಮ್ಮ ಶಾಲಾ ಸೌಂದರೀಕರಣಕ್ಕೆ ಅಗತ್ಯವಾದ ಪೇಂಟ್ ಅನ್ನು ನೀಡಿ ಸಹಾಯ ಹಸ್ತವನ್ನು ನೀಡಿರುತ್ತಾರೆ. ಅವರ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ, ಅವರಿಗೆ ಬೇಕಾದ ಆರೋಗ್ಯ, ಸಕಲ ಐಶ್ವರ್ಯ ದೇವರು ಕರುಣಿಸಲಿ. ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಇದರ ನೂತನ ಶಾಲಾ ಕೊಠಡಿ ಮತ್ತು ಶಾಲಾ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಗುಲಾಬಿಯವರೇ, ಉಪಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ರವರೇ, ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಹನೀಫ್ರವರೇ, ರೆಹನರವರೇ, ಕಲ್ಯಾಣಿಯವರೇ, ರೆಹನರವರೇ, ವೇದಿಕೆಯಲ್ಲಿರುವಂಥ STMC ಅಧ್ಯಕ್ಷರೇ, ಮುಖ್ಯ ಶಿಕ್ಷಕರೇ, ಎಲ್ಲ ಅತಿಥಿ ವರಿಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕರೇ, ಎಲ್ಲ ತಾಯಂದಿರೇ, ಪುಟಾಣಿ ಮಕ್ಕಳೇ, ಬಹಳ ಸುಂದರವಾದ ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬೆಳಿಗ್ಗೆ ವಿಧಾನಸಭಾ ಸಭಾಧ್ಯಕ್ಷರಿಂದ ಉದ್ಘಾಟನೆಗೊಂಡಂಥ ನಮ್ಮ ಶಾಲಾ ಕೊಠಡಿ, ಅದೇ ರೀತಿ ಈ ಒಂದು ಕೆಲವೇ ನಿಮಿಷಗಳಿಗೆ ಮುಂಚೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಅಚ್ಚುಕಟ್ಟಾಗಿ ಮಂಡನೆ ಮಾಡಿದಂತಹ ಶಾಲಾ ವರದಿ, ಇದನ್ನು ನೋಡಿದಾಗ ನಮಗೆ ಬಹಳ ಸಂತೋಷವಾಗ್ತದೆ. ಅದರೊಟ್ಟಿಗೆ ನಾವು ಹೇಳುವುದೇನೆಂದರೆ, ಈ ಒಂದು ಶಾಲೆಯ ನಂಟು ನೋಡುವಾಗಲೂ ಕೂಡ ನಮಗೆ ಬಹಳ ಸಂತೋಷ. ಯಾಕೆಂದರೆ ಈ ಒಂದು ಶಾಲಾ ವಠಾರದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಆಗಿರಲಿ, ಇಲ್ಲಿ ನಿವೃತ್ತಿ ಹೊಂದಿದಂಥ ಶಿಕ್ಷಕರು ಕಡ್ಡಾಯವಾಗಿ ಹಾಜರಾಗುವುದು ಕೂಡ ನಮಗೆ ಬಹಳ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ಇದು ಪಾರಂಪರ್ಯವಾಗಿ ಉಳಿಯಲಿ ಅಂತ ಹೇಳುತ್ತಾ, ನಾನು ಕಳೆದ 10-15 ದಿವಸಗಳಿಂದ ಈ ಒಂದು ಶಾಲಾ ವಠಾರದಲ್ಲಿ ನಾನು ವೀಕ್ಷಣೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಶಾಲಾ ಮಕ್ಕಳಿಗೆ ಇಲ್ಲಿಯ ಶಿಕ್ಷಕರು ತಮ್ಮ ಸ್ವಂತ ಮಕ್ಕಳು ಕೂಡ ಭಾಗವಹಿಸುವ ರೀತಿಯಲ್ಲಿ ಇಲ್ಲಿಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಭ್ಯಾಸ ಮಾಡುವುದನ್ನು ನೋಡಿಕೊಂಡು ನಮಗೆ ಬಹಳ ಸಂತೋಷವಾಗ್ತಿದೆ. ಅದರೊಟ್ಟಿಗೆ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಹನೀಫ್ರವರಿರಲಿ ಎಲ್ಲರೂ ಕೂಡ ಉತ್ತಮ STMCಯ ಜೊತೆ ಸೇರಿಕೊಂಡು, ನಮ್ಮ ಅಜೀಜ್ರವರು, ಖಾಲಿದ್ರವರು ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾದ ಒಂದು ಕಾರ್ಯವನ್ನು STMCಯಲ್ಲಿ ನಿರ್ವಹಣೆ ಮಾಡಿದ್ದಾರೆ.
ಅದರೊಟ್ಟಿಗೆ ಈ ಶಾಲೆಯ ಒಟ್ಟಾರದ ಪೇಂಟಿಂಗ್ ವ್ಯವಸ್ಥೆಗೆ ನಮ್ಮ ಮೈಮೂನ ರಾಜ್ ಕಮಲ್ರವರು ಕೂಡ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ಹೇಳಿದಾಗೆ ಗ್ರಾಮ ಪಂಚಾಯತ್ ಯಾವಾಗಲೂ ಕೂಡ ತಮ್ಮ ಜೊತೆ ಇರ್ತದೆ. ಈ ಒಂದು ರಾಜಗುಡ್ಡೆಯ ಪ್ರದೇಶದ ಈ ಶಾಲೆಯ ಅಭಿವೃದ್ಧಿಗೆ ಗ್ರಾಮ ಪಂಚಾಯತ್ ಯಾವಾಗಲೂ ಕೂಡ ತಮ್ಮ ಜೊತೆ ಇದೆ. ಅದು ಅಧಿಕಾರದಲ್ಲಿ ಯಾರು ಇರ್ಬೋದು, ಯಾರು ಇದ್ದರೂ ಕೂಡ ಚಿಂತೆ ಇಲ್ಲ. ಇದರಲ್ಲಿ ಯಾವಾಗ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಒತ್ತು ನೀಡ್ತೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ತನ್ನೆರಡು ಮಾತನ್ನು ಕೊನೆಗೊಳಿಸಿಕೊಳ್ತಾ ಇದ್ದೇನೆ. ಮಕ್ಕಳ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದರಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಹಾಗೂ ಮಕ್ಕಳು ಪ್ರೇರಣೆಗೊಂಡು ಉತ್ಸುಕರಾಗಿ ಮತ್ತಷ್ಟು ಮಗದಷ್ಟು ಸಾಧಿಸುವ ಛಲ ಹೊಂದುತ್ತಾರೆ. ಆದ್ದರಿಂದ ತಮ್ಮ ಓದಿನಲ್ಲಿ, ಆಟೋಟಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಧನೆ ಮಾಡಿರುವ ಮಕ್ಕಳನ್ನು ಬಹುಮಾನ ನೀಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರನ್ನು ಕೇಳಿಕೊಳ್ಳುತ್ತೇವೆ. ವೇದಿಕೆಯ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಪೋಷಕ ಬಂಧುಗಳೇ, ಹಿರಿಯ ವಿದ್ಯಾರ್ಥಿಗಳೇ, ನನ್ನ ಮುದ್ದು ಮಕ್ಕಳೇ, ಬಹುಶಃ ಇವತ್ತು ನನ್ನನ್ನು ಸನ್ಮಾನಿಸಿದ್ದು ನನಗೆ ಏನೋ ಒಂದು ಖುಷಿ. ಅದರ ಜೊತೆಗೆ ನನಗೆ ತುಂಬ ಇದು ಕೂಡ ಆಯಿತು, ಬೇಸರ ಕೂಡ ಆಯಿತು. ಯಾಕೆ ಅಂತ ಹೇಳಿದರೆ, ನಾನು ಬರುವುದು ನನ್ನ ಮಕ್ಕಳ ಮೇಲಿನ ಪ್ರೀತಿಯಿಂದ. ಯಾರು ನನ್ನನ್ನು ಗುರುತಿಸಬೇಕು ಅದು ಇಂಥದ್ದಲ್ಲ. ನನಗೆ ಅನ್ನ ಕೊಟ್ಟ ಮಕ್ಕಳವರು ರಿಟೈರ್ಡ್ ಆದಮೇಲೂ ಅನ್ನ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಜೊತೆ ನಾನು ಎಷ್ಟು ಆರೋಗ್ಯವಂತಳಾಗಿದ್ದು ಅಲ್ಲಿ ತನಕ ನಾನು ಖಂಡಿತ ನಿಮ್ಮ ಜೊತೆ ಇದ್ದೇ ಇರ್ತೇನೆ ಅಂತ ಹೇಳ್ತಾ ಮಕ್ಕಳೇ, ಈ ರೀತಿಯ ಒಂದು ಶಾಲೆ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಯಾವುದೋ ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೊಳ್ತೇನೆ ನಾನು. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನನಗೆ ಸ್ಫೂರ್ತಿ ಕೊಟ್ಟಂತಹ ಇಬ್ಬರು ಮುಖ್ಯ ಶಿಕ್ಷಕರು ವೇದಿಕೆಯಲ್ಲಿದ್ದಾರೆ, ಅವರಿಗೆ ವಂದಿಸುತ್ತಾ, ನನ್ನ ಹಿರಿಯಕ್ಕ ಅಮಿತಾ ಟೀಚರ್ ಇದ್ದಾರೆ, ಅವರಿಗೂ ವಂದಿಸುತ್ತಾ, ನನ್ನ ಎಲ್ಲ ಈಗಿನ ಮುಖ್ಯ ಶಿಕ್ಷಕರು ಹಾಗೆ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕೋತ್ಸವ ವೇದಿಕೆಯಲ್ಲಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುಲಾಬಿ ಅವರೇ, ಉಪಾಧ್ಯಕ್ಷರಾದ ಮಜೀದ್ ಅವರೇ, 5 ವರ್ಷ ಆಯಿತು ಇಲ್ಲಿ ವಾರ್ಷಿಕೋತ್ಸವ ಆಗದೆ. ಇದು ಫಸ್ಟ್ ಟೈಮ್ ಆಗೋದು. ಆದರೆ ನನ್ನ ಲೆಕ್ಕದಲ್ಲಿ ನಮ್ಮ ತ್ಯಾಗಪ್ ಸಾರ್ ಅವರು ಮತ್ತು ಅಧ್ಯಕ್ಷರವರು ಇದ್ದಾರೆ. ಸಭಾಧ್ಯಕ್ಷರು ಒಂದು ಮಾತು ಹೇಳಿದರು, ಏನೆಂದರೆ ಇಲ್ಲಿ ಅರೇಕಲದಲ್ಲಿ ಎಷ್ಟು ಸರ್ಕಾರಿ ಶಾಲೆ ಇದೆ, ಆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವಾರ್ಷಿಕೋತ್ಸವವನ್ನು ಕಡವಿನ ಬಳಿಯಲ್ಲಿ ಮಾಡಲಿಕ್ಕೆ ಅಂತ ನೆಕ್ಸ್ಟ್ಗೆ ಒಂದು ಇದು ಮಾಡಿಟ್ಟಿದ್ದಾರೆ. ನೀವು ಇದಕ್ಕೆಲ್ಲರೂ ಸಹಕಾರ ಮಾಡಬೇಕು. ಎನಿವೆ, ನಮ್ಮ ರಾಮಕೃಷ್ಣ ಪ್ರೌಢಶಾಲೆ, ಆಜಬ್ಬ ಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ, ಇದರ 3 ಕಡೆಯಿಂದ ಒಟ್ಟಿಗೆಯಾಗಿ ನಮ್ಮ ಸ್ಪೀಕರ್ ಅವರು ಹೇಳಿದ್ರು, ನೆಕ್ಸ್ಟ್ ಟೈಮಲ್ಲಿ ಇದೇ ಥರ ಒಳ್ಳೆಯ ಥರ ಒಂದು ವಾರ್ಷಿಕೋತ್ಸವ ಮಾಡಿ ಬೆಳಿಗ್ಗೆಯಿಂದ ಮರುದಿವಸ ಬೆಳಿಗ್ಗೆವರೆಗೆ ಮಾಡಬೇಕಂತ ಒಂದು ಮಾತು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರವರು, ಇಲ್ಲಿ STM ಅವರು ಮತ್ತು ಟೀಚರ್ ಅವರು, ಮುಂದೆ ಕೂತ್ಕೊಂಡ ಎಲ್ಲ ನಮ್ಮ ಹಿರಿಯ ನಾಗರಿಕರು ಇದಕ್ಕೆ ಸಹಕಾರ ಕೊಡಬೇಕಂತ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್ ಆರಂಭದಲ್ಲಿ ಆರಂಭಿಸಬೇಕಾಗಿ ವಿನಂತಿ. 2023-24ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಸ್ಪರ್ಧೆಯ ಬಹುಮಾನದ ವಿವರ. ಅಂದವಾದ ಬರವಣಿಗೆ 1ನೇ ತರಗತಿ ರಿಜ್ಲಾ ಫಾತಿಮಾ ಪ್ರಥಮ, ಮೊಹಮ್ಮದ್ ಫಾಯಿಜ್ ದ್ವಿತೀಯ. 2ನೇ ತರಗತಿ ದ್ವಿತೀಯ ಫಾಯಿಜ್ ಮೊಹಮ್ಮದ್ ಫಾಯಿಜ್. 2ನೇ ತರಗತಿ ಪ್ರಥಮ ಫಾತಿಮಾ ಮುಬಶಿರ, ದ್ವಿತೀಯ ಫಾತಿಮಾ ಸಸ್ಪ. ಪ್ರೀತಿಯ ಮಕ್ಕಳೇ, ಬಹುಮಾನ ಅನೌನ್ಸ್ ಮಾಡಿದ ಕೂಡಲೇ ಇಲ್ಲಿ ರೆಡಿ ಆಗಬೇಕು ನೀವು ತಗೊಳ್ಳಿಕ್ಕೆ. ಮುಬಶಿರ, ದ್ವಿತೀಯ ಫಾತಿಮಾ ಸಸ್ಪ. ಮೂರನೇ ತರಗತಿ ಪ್ರಥಮ ಮರಿಯಂ ಶಫ, ದ್ವಿತೀಯ ಮೊಹಮ್ಮದ್ ಸವಾದ್. ನಾಲ್ಕನೇ ತರಗತಿ ಪ್ರಥಮ ಜೈನಾಬಾ ಸಲ್ವಾ, ದ್ವಿತೀಯ ಮೊಹಮ್ಮದ್ ಸಿಯಾನ್ ಎನ್. 5ನೇ ತರಗತಿ ಪ್ರಥಮ ಮೊಹಮ್ಮದ್ ನಿಹಾಲ್, ದ್ವಿತೀಯ ಆಶಿಕ್ ಮೊಹಮ್ಮದ್ ನಿಹಾಲ್. 6ನೇ ತರಗತಿ ಪ್ರಥಮ ಜುವೇರಿಯಾ, ದ್ವಿತೀಯ ಮೊಹಮ್ಮದ್ ಶಹಾದ್. 7ನೇ ತರಗತಿ ಜುವೇರಿಯಾ, 6ನೇ ತರಗತಿ ದ್ವಿತೀಯ ಮೊಹಮ್ಮದ್ ಶಹಾದ್.
7ನೇ ತರಗತಿ ಪ್ರಥಮ ಮೊಹಮ್ಮದ್ ನದೀಮ್, ದ್ವಿತೀಯ ರಂಜಿಯಾ. 7ನೇ ತರಗತಿ ಪ್ರಥಮ ಮೊಹಮ್ಮದ್ ನದೀಮ್, ದ್ವಿತೀಯ ರಂಜಿಯಾ. 8ನೇ ತರಗತಿ ಪ್ರಥಮ ಸಾಯಿಫಾ, ದ್ವಿತೀಯ ಫಾತಿಮತ್ ಸುಹಾನಾ. 8ನೇ ತರಗತಿ ಸಾಯಿಫಾ ಪ್ರಥಮ, ದ್ವಿತೀಯ ಫಾತಿಮತ್ ಸುಹಾನಾ. ಮಕ್ಕಳೆಲ್ಲರೂ ಜೋರಾಗಿ ಚಪ್ಪಾಳೆ ಕೊಡಬೇಕು, ಬಹುಮಾನ ತಗೊಳ್ಬಾರ. ಕಲಿಕೆಯಲ್ಲಿ ಪ್ರಥಮ 1ನೇ ತರಗತಿ ಆಯಿಷಾ ಮುನಿಬಾ, ದ್ವಿತೀಯ ರಿಜ್ಲಾ ಫಾತಿಮಾ. ಈ ಬಹುಮಾನವನ್ನು ಬದ್ರುದ್ದೀನ್ ಸರ್ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. 2ನೇ ತರಗತಿ ಫಾತಿಮಾ ಅಮ್ನಾ, ದ್ವಿತೀಯ ಫಾತಿಮತ್ ಜೋಹರ. 3ನೇ ತರಗತಿ ನಿದಾಯಿಷಾ ಪ್ರಥಮ, ದ್ವಿತೀಯ ಮೊಹಮ್ಮದ್ ಮುಹಾಜ್. 3ನೇ ತರಗತಿ ಪ್ರಥಮ ನಿದಾಯಿಷಾ, ದ್ವಿತೀಯ ಮುಹಮ್ಮದ್ ಮುಹಾಜ್. 4ನೇ ತರಗತಿ ಪ್ರಥಮ ಮೊಹಮ್ಮದ್ ಸಿಯಾನ್ ಎಸ್, ದ್ವಿತೀಯ ಜೈನಾಬ ಸಲ್ವಾ. ಮೊಹಮ್ಮದ್ ಸಿಯಾನ್ ಪ್ರಥಮ, ಸಿಯಾನ್ ದ್ವಿತೀಯ ಜೈನಾಬ ಸಲ್ವಾ. 5ನೇ ತರಗತಿ ಮೊಹಮ್ಮದ್ ಶಹೀಮ್ ಪ್ರಥಮ, ದ್ವಿತೀಯ ಫಾತಿಮಾ ಸ್ವಫಾ. 6ನೇ ತರಗತಿ ಆಯಿಷಾ ಪೀಪಾ ಪ್ರಥಮ, ಜುವೇರಿಯಾ ದ್ವಿತೀಯ. 7ನೇ ತರಗತಿ ಮೊಹಮ್ಮದ್ ನದೀಮ್ ಪ್ರಥಮ, ದ್ವಿತೀಯ ಅರ್ಪ. 7ನೇ ತರಗತಿ ನದೀಮ್ ಪ್ರಥಮ, ದ್ವಿತೀಯ ಅರ್ಪ. 8ನೇ ತರಗತಿ ಸಾಯಿಫಾ ಪ್ರಥಮ, ದ್ವಿತೀಯ ರಾಫಿಯಾ. ಬಹುಮಾನ ನೀಡಿದ ಕಲ್ಯಾಣಿ ಮೇಡಮ್ನವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಗಂಗಾ ಮೇಡಮ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಮರಣ ಶಕ್ತಿ ತ್ಯಾಗಂಸ್ ಅವರು ಬಹುಮಾನ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಸ್ಮರಣ ಶಕ್ತಿಯಲ್ಲಿ ಪ್ರಥಮ ಮೊಹಮ್ಮದ್ ಫಾಯಿಜ್, 1ನೇ ತರಗತಿ ಆಯಿಷಾ ಮುನಿಬಾ, ದ್ವಿತೀಯ ಬಹುಮಾನ. 2ನೇ ತರಗತಿ ಶಫಾ ಫಾತಿಮಾ ಪ್ರಥಮ. 3ನೇ ತರಗತಿ ನಿದಾಯಿಷಾ ಪ್ರಥಮ, ಮೊಹಮ್ಮದ್ ಮುಹಾಜ್ ದ್ವಿತೀಯ. 4ನೇ ತರಗತಿ ಅಹಮದ್ ಸುಲ್ತಾನ್ ಪ್ರಥಮ, ಮೊಹಮ್ಮದ್ ಸಿಯಾನ್ ಎಸ್ ದ್ವಿತೀಯ. 5ನೇ ತರಗತಿ ಫಾತಿಮಾ ನಬಾ ಪ್ರಥಮ, ದ್ವಿತೀಯ ಮೊಹಮ್ಮದ್ ಆಶಿಕ್. ಬಹುಮಾನ ನೀಡಿದ ತ್ಯಾಗಂ ಸರ್ಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಸ್ಪರ್ಧೆ 6ನೇ ತರಗತಿ ಪ್ರಥಮ ಆಯಿಷಾ ಸಜಾ, ದ್ವಿತೀಯ ಜುವೇರಿಯಾ. 7ನೇ ತರಗತಿ ಪ್ರಥಮ ರಂಜಿಯಾ, ದ್ವಿತೀಯ ಫಾತಿಮತ್ ಅಫೀಜಾ ಹೈದರ್. 8ನೇ ತರಗತಿ ಪ್ರಥಮ ಮಿಸ್ರಿಯಾ, ದ್ವಿತೀಯ ಫಾತಿಮಾ ಸುಹಾನಾ. ಬಹುಮಾನ ನೀಡಿದ ಗಂಗಾ ಮೇಡಮ್ನವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ರಾಧಾಕೃಷ್ಣ ಸರ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಯ ಗೀತೆ ಪ್ರಥಮ 1ನೇ ತರಗತಿ ರಿಜ್ಲಾ ಫಾತಿಮಾ, ದ್ವಿತೀಯ ಫಾತಿಮತ್ ಸನಾ. 2ನೇ ತರಗತಿ ಶಫಾ ಫಾತಿಮಾ ಪ್ರಥಮ, ದ್ವಿತೀಯ ಅಫ್ಜಲ್ ಮುನ್ಸಿಬ್. 3ನೇ ತರಗತಿ ಪ್ರಥಮ ಮರಿಯಂ ಶಫಾ, ದ್ವಿತೀಯ ಮೊಹಮ್ಮದ್ ಶಾಹಿದ್. ದೇಶಭಕ್ತಿ ಗೀತೆ 4ರಿಂದ 8ನೇ ತರಗತಿ ಮೊಹಮ್ಮದ್ ಅರ್ಫಾನ್ ಪ್ರಥಮ, ದ್ವಿತೀಯ ಫಾತಿಮತ್ ಶಬೀದಾ. 5ನೇ ತರಗತಿ ಪ್ರಥಮ ಫಾತಿಮಾ ಸ್ವಫಾ, ದ್ವಿತೀಯ ಮೊಹಮ್ಮದ್ ಶಹೀಮ್. 6ನೇ ತರಗತಿ ಅಫೀಫಾ ಪ್ರಥಮ, ಜುವೇರಿಯಾ ದ್ವಿತೀಯ. 7ನೇ ತರಗತಿ ಹಸನ್ ಜುನೇಬ್, ದ್ವಿತೀಯ ಮೊಹಮ್ಮದ್ ದಾನಿಶ್. ಹಸನ್ ಜುನೇಬ್ ಪ್ರಥಮ, ದ್ವಿತೀಯ ದಾನಿಶ್. 8ನೇ ತರಗತಿ ಪ್ರಥಮ ನಾಫಿಯಾ, ದ್ವಿತೀಯ ಮಿಸ್ರಿಯಾ. ಬಹುಮಾನ ನೀಡಿದ ರಾಧಾಕೃಷ್ಣ ಸರ್ಗೆ ಧನ್ಯವಾದಗಳು. 1ನೇ ತರಗತಿ ಮೊಹಮ್ಮದ್ ರೈಹಾನ್, ದ್ವಿತೀಯ ಆಯಿಷಾ ಮುನಿಬಾ. 2ನೇ ತರಗತಿ ಪ್ರಥಮ ಫಾತಿಮಾ ಅಲೀಜಾ, ದ್ವಿತೀಯ ಮೊಹಮ್ಮದ್ ಹಫೀಲ್. 3ನೇ ತರಗತಿ ಫಾತಿಮಾ ಶಿಹಾನ ಪ್ರಥಮ, ಮೊಹಮ್ಮದ್ ಸವಾದ್ ದ್ವಿತೀಯ. ಫಾತಿಮಾ ಶಿಹಾನ, ಮೊಹಮ್ಮದ್ ಸವಾದ್ ದ್ವಿತೀಯ. 4ನೇ ತರಗತಿ ಫಾತಿಮತುಲ್ ಅಸ್ಫಿಯಾ, ದ್ವಿತೀಯ ಅಹಮದ್ ಸುಲ್ತಾನ್. 5ನೇ ತರಗತಿ ಮೊಹಮ್ಮದ್ ನಿಯಾಲ್ ಪ್ರಥಮ, ದ್ವಿತೀಯ ಫಾತಿಮಾ ನಬಾ.
6ನೇ ತರಗತಿ ಪ್ರಥಮ ಜೈನಾಬ ಸೀಜಾ, ದ್ವಿತೀಯ ಮೊಹಮ್ಮದ್ ಸನ್ವೀಲ್. ಜೈನಾಬ ಸೀಜಾ, ದ್ವಿತೀಯ ಮೊಹಮ್ಮದ್ ಸನ್ವೀಲ್. 7ನೇ ತರಗತಿ ಪ್ರಥಮ ರಂಜಿಯಾ, ದ್ವಿತೀಯ ಆಯಿಷತುಲ್ ಅರ್ಪಾ. 8ನೇ ತರಗತಿ ಪ್ರಥಮ ಆಯಿಷತ್ ಸಫಾ, ದ್ವಿತೀಯ ಮಿಸ್ರಿಯಾ. ಬಹುಮಾನ ನೀಡಿದ ವಿನೋದ ಮೇಡಮ್ಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಮೊಹಮ್ಮದ್ ಹನೀಫ್ನವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. 1ನೇ ತರಗತಿ ರುಕಿಯಾ ಸಫಿಯಾ, ದ್ವಿತೀಯ ಫಾತಿಮತ್ ಸನಾ. 2ನೇ ತರಗತಿ ಮೊಹಮ್ಮದ್ ಹಾಫಿಲ್, ಪ್ರಥಮ, ದ್ವಿತೀಯ ಮೊಹಮ್ಮದ್ ಆದಿಲ್. 3ನೇ ತರಗತಿ ಪ್ರಥಮ ಮೊಹಮ್ಮದ್ ಶರಬೀಲ್, ದ್ವಿತೀಯ ಆಯಿಷತ್ ಇಪ್ರಾ. 4ನೇ ತರಗತಿ ಆಯಿಷಾ ಅಸ್ಮಿಯಾ, ಪ್ರಥಮ, ದ್ವಿತೀಯ ಮೊಹಮ್ಮದ್ ಶಮ್ಮಾಜ್. 5ನೇ ತರಗತಿ ಪ್ರಥಮ ಮೊಹಮ್ಮದ್ ಶಹೀಮ್, ದ್ವಿತೀಯ ಫಾತಿಮಾ ಶೈಮಾ. 6ನೇ ತರಗತಿ ಪ್ರಥಮ ಆಯಿಷಾ ಸಜಾ, ದ್ವಿತೀಯ ಜೈನಾಬ ಸೀಜಾ. 6ನೇ ತರಗತಿ ಪ್ರಥಮ ಆಯಿಷಾ ಸಜಾ, ದ್ವಿತೀಯ ಜೈನಾಬ ಸೀಜಾ. 7ನೇ ತರಗತಿ ಪ್ರಥಮ ರಂಜಿಯಾ, ದ್ವಿತೀಯ ಮೊಹಮ್ಮದ್ ಮುನಾಫ್. 8ನೇ ತರಗತಿ ಪ್ರಥಮ ಹಸೀನಾ, ದ್ವಿತೀಯ ಫಾತಿಮತ್ ಸುಹಾನಾ. ಬಹುಮಾನ ನೀಡಿದ ಹನೀಫ್ ಸರ್ಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಬಾಬು ಸರ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಜ್ಞಾನ ಪ್ರಯೋಗ ಸ್ಪರ್ಧೆ ತರಗತಿ 3, 4, 5ರಿಂದ ಪ್ರಥಮ ಫಾತಿಮಾ ಸೊಫಾ ಮತ್ತು ಬಳಗ. ಫಾತಿಮಾ ಸೊಫಾ ಮತ್ತು ಪರ್ಸೀನಾ. ವಿಜ್ಞಾನ ಪ್ರಯೋಗದಲ್ಲಿ ದ್ವಿತೀಯ ಮೊಹಮ್ಮದ್ ಅರ್ಫಾನ್ ಮತ್ತು ನಿಹಾದ್, ದ್ವಿತೀಯ ಅನೀಸಾ ಮತ್ತು ಅಫ್ರೀನಾ ಬಾನು. ಮುಂದಿನದು ಛದ್ಮವೇಶ ಸ್ಪರ್ಧೆ 1ರಿಂದ 3 ಪ್ರಥಮ ಶಾಮಿಲ್ ಮತ್ತು ಅಫ್ರೀನಾ, ಸೆಕೆಂಡ್ ಅಫ್ರೀನಾ. 4ರಿಂದ 5ನೇ ತರಗತಿ ಪ್ರಥಮ ಶಬೀದಾ, ದ್ವಿತೀಯ ಸುಲ್ತಾನ್. 6 ಮತ್ತು 8ನೇ ತರಗತಿಯಲ್ಲಿ ಪ್ರಥಮ ಆಯಿಷಾ ರಾಯ್ಪ, ದ್ವಿತೀಯ ಫಾತಿಮಾ ಸಜಾ. ಮುಂದಿನ ಬಹುಮಾನವನ್ನು ವಸಂತ್ ಸರ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಬಾಬು ಸರಿಗೆ ಬಹುಮಾನ ನೀಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೀಗ ಪೋಷಕರಿಗಾಗಿ ನಡೆಸಿದಂಥ ಸ್ಪರ್ಧೆಗಳ ಬಹುಮಾನ ವಿತರಣೆ. ಪುರುಷರಲ್ಲಿ ಸಂಗೀತ ಕುರ್ಚಿ ಪ್ರಥಮ ಖಾಲಿದ್ ಸರ್, ನಮ್ಮ SDMCಯ ಅಧ್ಯಕ್ಷರು. ಇವರಿಗೆ ವಸಂತ್ ಸರ್ ಬಹುಮಾನ ನೀಡಿ ಗೌರವಿಸಬೇಕಾಗಿ ವಿನಂತಿ. ಖಾಲಿದ್ ಸರ್. ದ್ವಿತೀಯ ಸ್ಥಾನ ಅಜೀಜ್. ಬಲೂನ್ ಹೊಡೆಯುವ ಸ್ಪರ್ಧೆ ಪುರುಷರಿಗೆ ಪ್ರಥಮ ಅಜ್ಮಾನ್. ದ್ವಿತೀಯ ಇಮ್ರಾನ್. ಮಹಿಳೆಯರ ವಿಭಾಗ ಬಾಂಬ್ ಇನ್ ದ ಸಿಟಿ ಪ್ರಥಮ ಸ್ಥಾನ ಜೈಬುನಾ. ದ್ವಿತೀಯ ಅವ್ವನ್ನಿ. ಪಾಸಿಂಗ್ ದ ಬಾಲ್ ಪ್ರಥಮ ಸ್ಥಾನ ನಸೀಮಾ. ರಜಿಯಾ ನಮ್ಮ ಶಾಲಾ SDMC ಸದಸ್ಯರು. ಆಟೋಟ ಸ್ಪರ್ಧೆಗಳ ಬಹುಮಾನ ಬಾಕಿ ಇದೆ. ಕೆಲವೊಂದು ಈಗಾಗಲೇ ತಡ ಆಗಿರುವುದರಿಂದ ಈ ಬಹುಮಾನ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಲ್ಲದೆ ಮಧ್ಯದಲ್ಲಿ ನಾವು ಬಹುಮಾನ ಕೊಡ್ತೇವೆ. ಮಕ್ಕಳು ಆಟೋಟ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಬಂದ ಮಕ್ಕಳಿಗೆ ಈಗಾಗಲೇ ಗೊತ್ತಿದೆ, ಅದನ್ನು ಬಂದು ಪಡ್ಕೊಳ್ಬೇಕು ಅಂತ. 1ನೇ ತರಗತಿಯ ಹುಡುಗರು ವೈಯಕ್ತಿಕ ಮೊಹಮ್ಮದ್ ರಯಾನ್ ಫಸ್ಟ್. ಬಟಾಟೆ ರೇಸಲ್ಲಿ ಮೊಹಮ್ಮದ್ ರಯಾನ್ ಬಾಬಾಗ. ಸೆಕೆಂಡ್ ಮೊಹಮ್ಮದ್ ಅಯಾನ್, ಸೆಕೆಂಡ್ ಮೊಹಮ್ಮದ್ ಅಯಾನ್. ಇದನ್ನು ಈ ಬಹುಮಾನವನ್ನು ಮುಖ್ಯ ಶಿಕ್ಷಕರು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಮತಿ ಮೈಮೂನಾ ಕೊಡುಗೈ ದಾನಿಗಳು ನಮ್ಮ ಶಾಲೆಗೆ ಸುಣ್ಣ ಬಣ್ಣವನ್ನು ಕೊಡ್ಲಿಕ್ಕೆ ಸಹಕಾರ ಮಾಡಿದಂಥವರು. ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಮೇಡಮ್ ನಮ್ಮ ಶಾಲೆ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೀವು ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ
ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪೋಷಕರೇ, ಶಿಕ್ಷಣ ಅಭಿಮಾನಿಗಳೇ, ಹಿರಿಯ ವಿದ್ಯಾರ್ಥಿಗಳೇ, ಪುಟಾಣಿಗಳೇ, ನಾವು ಹೆಮ್ಮೆ ಪಡುವಂಥದ್ದು ನಮ್ಮ ಮೈಮೂನಾ ಮಜೀದ್ ಮೇಡಮ್ ರವರ ಬಗ್ಗೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಶಾಲೆಯು ಸುಣ್ಣ ಬಣ್ಣ ಕಾಣದೆ 7-8 ವರ್ಷ ಆಗಿತ್ತು. ಇವತ್ತು ನಮ್ಮಿ ವಾರ್ಷಿಕೋತ್ಸವಕ್ಕೆ ನಮ್ಮಿ ಶಾಲೆಯು ಬಹಳ ಅಂದವಾಗಿದೆ, ಸೌಂದರೀಕರಣಗೊಂಡಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮೈಮೂನಾ ಮಜೀದ್ ರವರು. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಶಾಲೆಯು ಹೇಗೆ ಚೆಂದಾಗಿದೆ ಅದೇ ರೀತಿಯಲ್ಲೇ ಅವರ ಜೀವನ ಕೂಡ ಆರೋಗ್ಯದಿಂದ, ಅವರ ಮನಸ್ಸು ಬಹಳ ದೊಡ್ಡದು. ಯಾಕೆಂದರೆ ನಾನು ಅವರನ್ನು ಹತ್ತಿರದಿಂದ ಬಲ್ಲೆ. ಗ್ರಾಮ ಪಂಚಾಯಿತಿಯ ಎಲ್ಲ ಕಾರ್ಯಕ್ರಮಗಳು ಆದಾಗ ಪಂಚಾಯಿತಿಯವರು ಅವರನ್ನು ಸನ್ಮಾನಿಸ್ತಿದ್ರು. ಯಾಕೆ ಹೇಳಿದರೆ, ಪಂಚಾಯಿತಿಯಲ್ಲಿ ಹರೇಕಳ ಗ್ರಾಮ ಪಂಚಾಯಿತಿಯ ಈ ಹೊಸ ಸೌಧದಲ್ಲಿ ಅವರ ಕಾಣಿಕೆ ಅಪಾರ. ನೀವಲ್ಲಿ ಪಂಚಾಯಿತಿಗೆ ಭೇಟಿ ಕೊಟ್ಟಾಗ ನೀವು ನೋಡಿರ್ಬೋದು, ಎಲ್ಲ ಕೊಡುಗೆಗಳು ಅಲ್ಲಲ್ಲಿ ಕುಡಿಯುವ ನೀರು ಇರಲಿ, ಒಂದು ಕಟ್ಟಡದ ಒಂದು ಬದಿ ಗ್ರಾನೈಟಲ್ಲಿ ಹಾಕಿದ ಫಲಕ ಇರಲಿ, ಅಥವಾ ಹುಲ್ಲು ಕಡಿಯುವಂಥ ಒಂದು ಮಿಷಿನ್ ಇರಲಿ, ಇದೆಲ್ಲವನ್ನು ದಾನವಾಗಿ ನೀಡಿದವರು ನಮ್ಮ ಮೈಮೂನಾ ಮಜೀದ್ರರು. ಯಾರು ಹೇಳಿಯೂ ನಾನು ಹೇಳುವುದಲ್ಲ, ನಾನು ಗಮನಿಸಿಕೊಂಡು ಹೇಳುವಂಥದ್ದು. ಅದೇ ರೀತಿ ಅವರು ಓರ್ವೆ ಬಡವರ ಕಣ್ಮಣಿ. ಯಾರೇ ಮನೆಯಲ್ಲಿ ಒಂದು ಮನೆ ಕಟ್ಟುವುದಾದರೆ ಅವರಿಗೆ ಸಹಾಯ ಹಸ್ತವನ್ನು ನೀಡುವವರು ಅವರು. ಅದೇ ರೀತಿ ಒಂದು ಬಡವರ ಮನೆ ಮಗಳಿಗೆ ಮದುವೆ ಆಗ್ತದೆ ಅಂತ ಹೇಳಿದರೆ ಅಲ್ಲಿಯೂ ಅವರ ಸಹಾಯ ಹಸ್ತ. ಆವಾಗ ನಾನು ಮನಸ್ಸಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದೆ, ನನ್ನ ಈ ಶಾಲೆಯನ್ನು ಚೆಂದಗೊಳಿಸಲಿಕ್ಕೆ ಯಾಕೆ ನಾನು ಅವರ ಹತ್ರ ಹೋಗಬಾರ್ದು. ಅವರ ಹತ್ರ ಹೋದೆ. ಅವರ ಹೃದಯವಂತಿಕೆಯ ಆ ಮನಸ್ಸಿನಿಂದ ನಮ್ಮಿ ಶಾಲೆಯನ್ನು ಇವತ್ತವರು ಅಂದಗೊಳಿಸಿದ್ದಾರೆ. ನೀವೆಲ್ಲ ಗಮನಿಸಿದ್ದೀರಿ. ಇಷ್ಟೇ ಹೇಳುವಂಥದ್ದು, ಅವರ ಸಂಸಾರ, ಓರ್ವ ಮಹಿಳೆ ಅವರು ಹೈನುಗಾರಿಕೆ ಮಾಡಿಕೊಂಡು ಆ ಬಂದ ಏನು ಹಣ ಇದೆ ಅದನ್ನು ತನಗೆ ಮಾತ್ರ ಇಟ್ಟುಕೊಳ್ಳದೆ ಅದನ್ನು ಸಮಾಜಕ್ಕೆ ಕೊಡ್ತಾ ಅವರು ಸೇವೆಯನ್ನು ಮಾಡ್ತಾ ಇರುವವರು. ಅವರೊಂದು ತೆರೆಮರೆಯ ಒಂದು ಕಾಯಿ ಅಂತ ಹೇಳ್ಬೋದು. ಅವರನ್ನು ಇವತ್ತು ನಿಮ್ಮೆಲ್ಲರ ಎದುರು ಗೌರವಿಸಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ನನ್ನಿ STMC ಮತ್ತು ಶಿಕ್ಷಕ ವೃಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳು, ಮೇಡಮ್ ನಿಮಗೆ ನಾವು ಆಭಾರಿಯಾಗಿದ್ದೇವೆ. ನಿಮ್ಮ ಸಂಸಾರ ಕೂಡ ಅಂದವಾಗಿರಲಿ, ಆರೋಗ್ಯವಾಗಿ ಒಳ್ಳೆಯದಾಗಿ ನಿಮ್ಮ ಕುಟುಂಬ ಕೂಡ ಸೌಂದರೀಕರಣದಿಂದ ಮೆರೆಯುವಂತಾಗಲಿ ಅಂತ ಹೇಳುತ್ತಾ ಅವರಿಗೀಗ ಶಾಲಾ ಪರವಾಗಿ STMCಯ ಪರವಾಗಿ ಆತ್ಮೀಯ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರಾದಂಥ ಮಜೀದ್ರವರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಿಕ್ಷಣ ಪ್ರೇಮಿ, ಕೊಡುಗೈ ದಾನಿ, ಹಾಗೆ
ಈ ಹರೇಕಳ ಗ್ರಾಮದ ಅಭಿವೃದ್ಧಿಗೆ ಒಂದು ಹರಿಕಾರರು ಅಂತ ಹೇಳ್ಬೋದು ಮೇಡಮ್ ನಿಮ್ಮನ್ನು. ನಿಮ್ಮ ಈ ಒಂದು ಕೊಡುಗೆ ಸದಾ ಹೀಗೆ ಮುಂದುವರಿಯಲಿ. ಅಫೀಲ್. ಹಾಗೆ ದ್ವಿತೀಯ ಬಹುಮಾನ ಮೊಹಮ್ಮದ್ ಅಫ್ಸಲ್ ಮುನ್ಸಿಫ್. ತಗೊಳ್ಳಿಲ್ಲ. ತಗೊಂಡ್ರವರು? ತಗೊಂಡಿದ್ಯಾ? ಮುನ್ಸಿಫ್ ತಗೊಂಡ್ಯಾ? ಮೂರನೇ ತರಗತಿಯಲ್ಲಿ ಫಸ್ಟ್ ಮುಹಾಜ್, ಹಾಗೆ ಸೆಕೆಂಡ್ ಶಾಮಿಲ್. ಮುಹಾಜ್ ಎಲ್ಲಿದ್ರು ನೋಡಿ ಬಾ ಮಗ. ಸೆಕೆಂಡ್ ಶಾಮಿಲ್. ಮುಹಾಜ್ ಮತ್ತು ಶಾಮಿಲ್ ಬನ್ನಿ ಇಬ್ರು. ಗುಡ್. ಇಲ್ಲ. ನಾಲ್ಕನೇ ತರಗತಿಯಲ್ಲಿ ಮೊಹಮ್ಮದ್ ನಿಹಾದ್, ಮೊಹಮ್ಮದ್ ಸೆಕೆಂಡ್ ಮೊಹಮ್ಮದ್ ಅರ್ಫಾನ್. ಮೊಹಮ್ಮದ್ ನಿಹಾದ್ ಫಸ್ಟ್, ಸೆಕೆಂಡ್ ಮೊಹಮ್ಮದ್ ಅರ್ಫಾನ್. ಮೇಡಮ್, ನಿಮ್ಮ ಕೈಯಿಂದ ಬಹುಮಾನ ಪಡೆದಂತಹ ಮಕ್ಕಳು ಉತ್ತಮವಾಗಿ ಮುಂದುವರಿಯಲಿ ಅಂತ ಅವರನ್ನು ಹಾರೈಸಿ ಅಂತ ಬೇಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್. ನಾಲ್ಕನೇ ತರಗತಿಯಲ್ಲಿ ಬಹುಮಾನ ಆಟೋಟ. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಹರೇಕಲ. STMC ಅಧ್ಯಕ್ಷರು, ಸರ್ವ ಸದಸ್ಯರು ರಾಜಗುಡ್ಡೆ ಹರೇಕಲ. ಅದೇ ರೀತಿ ನಮ್ಮ ಅಧ್ಯಾಪಕರಿಂದ ರಾಜಗುಡ್ಡೆ ಹರೇಕಲ, ಅದೇ ರೀತಿ ನಮ್ಮ ಹರೇಕಲ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ಹರೇಕಲ ರಾಮಕೃಷ್ಣ ಪ್ರೌಢಶಾಲೆ ಮಾಜಿ STMC ಅಧ್ಯಕ್ಷರು ಮತ್ತು ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಎಲ್ಲ ಅಧ್ಯಾಪಕರು ನೋಡಲು ತುಂಬ ಸಂತೋಷವಾಗ್ತದೆ. ಬೆಳಿಗ್ಗೆಯಿಂದಲೇ ಈ ಭಾಷಣ ಕಾಯಲಿಕ್ಕೆ ಯಾರು ಸಿದ್ಧರಾಗಿರುವುದಿಲ್ಲ. ಎಲ್ಲ ಮಕ್ಕಳ ಪ್ರತಿಭೆಯನ್ನು ನೋಡಲು ಸಿದ್ಧರಾಗಿದ್ದೀರಿ. ಎಲ್ಲ ಮಕ್ಕಳು ಡ್ಯಾನ್ಸು ಮತ್ತು ಹಲವು ಇನ್ನಿತರ ಕಾರ್ಯಕ್ರಮಕ್ಕೆ ಸಿದ್ಧರಾಗಿದ್ದೀರಿ. ಅದಲ್ಲದೆ ನಮ್ಮ ಭಾಷಣ ಕೇಳಲಿಕ್ಕೆ ಯಾರೂ ಸಿದ್ಧರಾಗಿರುವುದಿಲ್ಲ. ನೋಡಲಿಕ್ಕೆ ತುಂಬ ಸಂತೋಷವಾಗ್ತದೆ. ಈಗ ನಮ್ಮದು ಲಾಸ್ಟಿಗೆ ಮೈಮುನಾ ರಾಜಕಮಲ್ ಅವರು ಬಂದರು. ಈಗ ನಮ್ಮ ಗೀತಾ ಮೇಡಮ್ ಹೇಳಿದರು ಅವರು ದಾನಿಗಳಂತ. ನಿಜವಾಗಿಯೂ ದಾನಿಗಳಂದರೆ ನಿಮ್ಮ ಶಾಲೆಗೆ ಮಾತ್ರ ಅಲ್ಲ ಸುಣ್ಣ ಬಣ್ಣ ಕೊಟ್ಟದ್ದು, ಹರೇಕಳ ಗ್ರಾಮದಲ್ಲಿ ನಮ್ಮ ಹರೇಕಳ ಗ್ರಾಮ ಪಂಚಾಯತಿಗೆ ಎಷ್ಟು ಅವರು ಕೊಡುಗೆ ಕೊಟ್ಟಿದ್ದಾರಂತ ಅದು ನಾವು ಇಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಅದಲ್ಲದೆ ಅವರು ಗೊತ್ತಿಲ್ಲದೆ ಜನರಿಗೆ, ನಾನು ಇವತ್ತು ಬೆಳಿಗ್ಗೆ ಅವರ ಮನೆಗೆ ಹೋಗಿದ್ದೆ, ಅವರು ದಾನಿ ಕೊಡುವುದನ್ನು ಯಾರ ಹತ್ರ ಪ್ರಸ್ತಾವನೆ ಮಾಡುವುದಿಲ್ಲ. ದಿನಕ್ಕೆ ಅವರ ಮನೆಗೆ ಎಷ್ಟು ದಾನಿಗಳು ಬರ್ತಾರಂತ ಅದು ನಮ್ಮಿಂದ ಹೇಳಲಿಕ್ಕೂ ಸಹ ಸಾಧ್ಯ ಇಲ್ಲ. ಯಾರು ಬಂದರೂ ಅವರ 3 ಹೆಣ್ಣು ಮಕ್ಕಳು ಮತ್ತು ಈ ಮೈಮುನಾ ಅವರು ಎಲ್ಲರಿಗೂ, ಯಾರು ಬಂದರೂ ಅವರನ್ನು ಹಿಂದೆ ಕಳಿಸದೆ ಎಲ್ಲರಿಗೂ ದಾನಿಯ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಮೈಮುನಾ ಮೇಡಮ್ ಹೋದರು ನಮ್ಮ ರಾಜಗುಡ್ಡೆ ಶಾಲೆಗಂತಲ್ಲ ಎಲ್ಲ ಶಾಲೆಗೂ ಅವರ ದಾನಿ ನೆರವು ಇರಲಿ ಅಂತ ಹೇಳಿಕೊಂಡು, ಮತ್ತು ನಮ್ಮ ಈ ವಾರ್ಷಿಕೋತ್ಸವ ಬಂದ ಸೇರಿದ ಎಲ್ಲರಿಗೆ ಶುಭ ಹಾರೈಸ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ಹೊಂದಿಸ್ತಾನೆ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸಿ. ಈ ಕಾರ್ಯಕ್ರಮಗಳು ನಮ್ಮ ಮಾತ್ರ ಶುಭಾಶಯ ಮಾತ್ರೆಗಳ ಬಕ್ಕ ನಮ್ಮ ಈ ಕಾರ್ಯಕ್ರಮ ತೂದು ನಂಗೆ ಭಾಳ ಖುಷಿ ಆಗ್ತದೆ. ಜೋಕುಲ್ನ ಕಾಂಡೆ ದಿಂಚಿ ತೂಪಾಯನು ಜೋಕುಲ್ ಕಾತು ಗುಲ್ದುಲ್ಲ ಎಂಕ್ಲ ಕಾರ್ಯಕ್ರಮ ತೂವಡ್ ಬಂದು ಎಂಕ್ಲಕ್ಕೆ ಬೈದ